ಯಂತ್ರಡುಪ್ಪುನ ತಂತ್ರದ ಮೂಲಕ ಈ ಚಾರಲೆನು ಅಚ್ಚರ ದೊರಟು ಅಚ್ಚಿ ಮಂತದು ಜನಮಾನಿಲಿಗೆ ಮುಟ್ಟಾವನಂಚಿನ ಆಧುನಿಕದಂಚಿ ಪೊಸ ಪೊಸ ದೇಕಿ ಬೈದಂಡು ಇನಿ ಕಾನಗ ಗೇನದಪ್ಪೆ ಸರಸ್ವತಿನ ಅನುಬಲಟ್ ಅತುರ್ಪದ ಕಲಾವಿದೆಯಾದ ಆ ರಂಗುಡು ಬೆನ್ಪಿನ ಶ್ರೀ ಉಮೇಶ್ ಕೆ ಬೊಳ್ಳೂರು ಬದುಕದ ತಾದಿಕಾದ ತಾದು ಪತ್ತಿನವೇ ವ್ಯವಹಾರದ ತಾದಿಯೇ ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ ಗುಡು ಜನಕ್ಲಿಗ್ ಸೇವೆಡು ಸಕಾಯ ಪನ್ಪಿನ ಉದ್ದೇಶದ ಉದಿಪನಾಪಿನಂಚಿನ ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ ದ ಉದೀಪನ ಕಜ್ಜದ ಎಡ್ಡೆ ಏಳ್ಯಗಳಿಗೆ ಬೈದಳು ಸುತ್ತೂರುದ ಬಿನ್ನೆರಿಷ್ಟೇರಿನ ಒಟ್ಟು ಸೇರಾದು ಲೇಸು ಗೊಂಜಿ ಪೊಸ ರಂಗ ಕನೋಡು ಪಂಪಿನೆಲಿಟ್ಟು ಅಟ್ಟಣೆ ಮಂತಿನ ಉದೀಪನ ಲೇಸದ ಸಭಾ ಚಾವಡಿ ಒಂದು ಸುತ್ತುಬುಡುದ ಮಾತ ದೈವ ದೇವರಿಗೆ ಅಡ್ಡ ಬುರುಂದು ಆನೆ ಮೋನೆದ ತಡ್ಪೆ ಕೆಡಿಬಿತ ಅಡ್ಡ ವಿಡ್ಡೂರಲಿನ ಕಳೆದು ಎಡ್ಡೆ ಗೇನ ಕೋರ್ಪಿನಂಚಿನ ಬಾಮ ಕುಮಾರನು ಸುರುಕು ನಟ್ಟೊಂದು ಲೇಸಿಗು ಸೇರಿಂಚಿ ಮಾತಿರ್ನಲ ಅನುವು ನಟ್ಟೊಂದು ಲೇಸಿಗು ಆದಿಯ ಒಂದುಲ್ಲ ಕೊಡ್ತಿ ಲೆಪ್ಪೋಲೆಗೆ ಹೋಗೊಂದು ಲೇಸಿದಂಚಿ ಪಜ್ಜದೀನ ಮಾನಾದಿಗೆದ ಮಾತ ಬಿನ್ನೆರಿಗು ನುಡಿ ಪೂರ್ಪ ಕೊರ್ದು ಈ ಲೇಸಿಗು ಮೋಕೆಡಿ ಎದ್ಕೊನೊರ್ಲೇರು ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ ದ ಮಾಲಕೆರಾಯನಂಚಿನ ಉಮೇಶ್ ಕೆ ಬೊಳ್ಳೂರುಂಬೇರು. ಓಂ ಶ್ರೀ ಗುರುಭ್ಯೋ ನಮ. ಗ್ರಾಮದ ದೈವ ದೇವರನ್ನು ಸುರುಕಾದ ಎನ್ನೊಂದು ಅಂಚನೆ ಎನ್ನ ಜಾಗಡಿತನ ದೈವ ದೇವರನ್ನು ಎನ್ನೊಂದು ಅಂಚನೆ ಕುಟುಂಬದ ದೈವ ದೇವರನ್ನು ಎನ್ನೊಂದು ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ ನೇತ ಇಂಥ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಇನ್ನಿತ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ UT ಖಾದರ್ ಶಾಸಕರು ಹಾಗೂ ವಿರೋಧ ಪಕ್ಷದ ಉಪನಾಯಕರು ಕರ್ನಾಟಕ ಸರ್ಕಾರ ಮರ ಇತ್ತೇನೆ ಬೇತೆ ಕಾರ್ಯಕ್ರಮ ಇತ್ತಿನದವರ ಬರ್ಪೆ ಬಂತೇರಿ ಇತ್ತೇನೆ ಬರ್ಪೇರು ಮರೆಗಳ ಇಂಕ್ಲ ಎನ್ನ ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟದ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತವಲ್ಲದು ಅಂಚನೆ ದೀಪ ಪ್ರಜ್ವಲನಿಗೆ TG ರಾಜಂ ಭಟ್ ಮರಿತ್ಯ ಬತಿತಿಯರು ಬೇತ ಕಾರ್ಯಕ್ರಮ ಕುವಾರೆತ್ತಿನದವರ ಅರ್ಜೆಂಟ್ ಪೋಯರು ಅರೆಗಳ ಪ್ರೀತಿಪೂರ್ವಕವಾದ ಸ್ವಾಗತ ಕೊರಂದಿಲ್ಲ ಅಂಚನೆ ಮುಖ್ಯ ಅತಿಥಿಯಾದ ಅಧ್ಯಕ್ಷರು ಕುರ್ನಾಡು ಗ್ರಾಮ ಪಂಚಾಯತ್ ಶ್ರೀ ಗಣೇಶ್ ನಾಯಕ್ ಕುರ್ನಾಡು ಮಾರ್ಲೈತೆ ಬರಂದುಲ್ಲೇರಿಗೆ ಮರೆಗಳ ಪ್ರೀತಿಪೂರ್ವಕವಾದ ಸ್ವಾಗತ ಕೊರಂದಿಲ್ಲ ಅಂಚನೆ ನಿಕಟಪೂರ್ವ ಅಧ್ಯಕ್ಷರು ಮೈಸೂರು ಇಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಮಾರೆ ಸಂತೋಷ್ ಕುಮಾರ್ ರೈ ಬೋಳ್ಯಾರ್ ಮಾರೆ ಬೇತೆ ಕಾರ್ಯಕ್ರಮ ಪೋಯರದವರ ಈಗ ಬರಿಯರ ಆಪೂಜಿ ಬೈಯಡ್ ಬರ್ಪೆ ಬಂತೇರು ಮರೆಗಳ ಪ್ರೀತಿಪೂರ್ವಕವಾದ ಸ್ವಾಗತ ಅಂಚನೆ ಮುಡಿಪು ವಲಯ ಕಾಂಗ್ರೆಸ್ ಅಧ್ಯಕ್ಷರ ಇಂಚಿತನ ಶ್ರೀ ಪ್ರಶಾಂತ್ ಕಾಜಾವ ಮಿತ್ತಕೋಡಿ ಮಾರ್ಲ ಇತ್ತ ಬರ್ಪೇರು ಮರೆಗಳ ಪ್ರೀತಿಪೂರ್ವವಾದ ಸ್ವಾಗತ ಕೊರಂದಿಲ್ಲ ಎನ್ನ ಆತ್ಮೀಯರ ಇಂಚಿತನ ಗೋವರ್ಧನ್ ಸಮಿತಿಯ ಮುಡಿಪು ನೇತ ಅಧ್ಯಕ್ಷರ ಇಂಚಿತನ ಶ್ರೀಯುತ ಜಗದೀಶ್ ಆಲ್ವಾ ಕೊಯ್ತಬೇಲು ಮರೆಗಳ ಪ್ರೀತಿಪೂರ್ವಕ ಸ್ವಾಗತ ಕೊರಂದಿಲ್ಲ ಬೆರೆಗೆ ಉಮೇಶ್ ಬೊಳ್ಳೂರುಂಬೇರು ಪೂರ್ಪ ಕೊಡ್ದು ಈ ಲೇಸಿಗೆ ಅರ್ತಿ ಬಿಡ್ತಡೆ ಎದ್ಕೊಂಡು ಬಣ್ಣದ ಕೇನೊಂದುಲ್ಲ ಅಧ್ಯಕ್ಷರು ಬಾಲಕೃಷ್ಣ ಮಂದಿರ ಕುಂಪಲ ನೇತ ಅಧ್ಯಕ್ಷರ ಇಂಚಿತನ ಸತೀಶ್ ಕುಂಪಲ ಮರೆನ ಪ್ರೀತಿಪೂರ್ವಕವಾದ ಸ್ವಾಗತ ಕೊರಂದಿಲ್ಲ ಬೆರೆಗೆ ಅನುಪಮ್ ಬೊಳ್ಳೂರುಂಬೇರು ಪೂರ್ಪನ್ ಕೊಡ್ದು ಈ ಲೇಸಿಗೆ ಮೋಕಿದುಡಳ್ಳಿ ಎದ್ಕೊಂಡು ಕೇನೊಂದುಲ್ಲ ಕುರ್ನಾಡು ಗ್ರಾಮ ಪಂಚಾಯತ್ ಸದಸ್ಯರ ಇಂಚಿತನ ಗೋಪಾಲ್ ಬಂಗೇರ ಮಿತ್ತಕೋಡಿ ಮರೆ ಇತ್ತೇನೆ ಬರಂದುಲ್ಲೇರಿಗೆ ಮರೆಗಳ ಪ್ರೀತಿಪೂರ್ವಕವಾದ ಸ್ವಾಗತ ಕೊರಂದಿಲ್ಲ ಗೌರವ ಡಾಕ್ಟರೇಟ್ ಪುರಸ್ಕರ್ತರು ಸಾಮಾಜಿಕ ಕಾರ್ಯಕರ್ತ ಆತ್ಮೀಯರ ಇಂಚಿತನ ಡಾಕ್ಟರ್ ಇಸ್ಮಾಯಿಲ್ ಸಾಪಿ ಬಬ್ಬುಗಟ್ಟೆ ಮರೆಗಳ ಪ್ರೀತಿಪೂರ್ವವಾದ ಸ್ವಾಗತ ಕೊರಂದಿಲ್ಲ ಬೆರೆಗೆ ಶೌಕತ್ ಪರಂಗಿಪೇಟೆ ಎಂಬೇರು ಪೂರ್ಪನ್ ಕೊಡ್ದು ಈ ಲೇಸಿಗೆ ಎದ್ಕೊಂಡು ಕೇನೊಂದುಲ್ಲ ದಕ್ಷಿಣ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ನೇತ ಜಿಲ್ಲಾಧ್ಯಕ್ಷರ ಇಂಚಿತನ ಎನ್ನ ಮಾವ ಇಂಚಿತನ ಶ್ರೀ ಇರಾ ನೇಮ್ ಪೂಜಾರಿ ಮರೆಗೆ ಪ್ರೀತಿಪೂರ್ವವಾದ ಸ್ವಾಗತ ಕೊರಂದಿಲ್ಲ ಬೆರೆಗೆ ವಿಶ್ವನಾಥ ಬೊಲ್ಲೂರು ಬೇರು ಪೂರ್ಪನ್ ಕೊಡ್ದು ಈ ಲೇಸಿಗೆ ಅರ್ತಿ ಪಿರ್ತಿಡ್ ಎದ್ಕೊಂಡು ಕೇನೊಂದುಲ್ಲ ಶ್ರೀ ಗುಲಿಗ ಭೈರವ ಶ್ರೀ ಕಲ್ಲೊಟ್ಟಿ ಪಂಜುಲಿ ದೈವಸ್ಥಾನ ಬೊಳ್ಳೂರು ನೇತ ಗೌರವಾಧ್ಯಕ್ಷರು ಇಂಚಿತನ ಎಂಕ್ ಮಾರ್ಗದರ್ಶಕ ಯಾಪಲ ಕೊರವಂತಿನ ಶ್ರೀಯುತ ಲಕ್ಷ್ಮಣ ಸಾಲಿಯನ್ ಬೊಳ್ಳೂರು ಮರೆಗೆ ಪ್ರೀತಿಪೂರ್ವವಾದ ಸ್ವಾಗತ ಕೊರಂದಿಲ್ಲ ಬೆರೆಗೆ ಶ್ರೀ ನಾರಾಯಣ ಇರಾಂಬೇರು ಪೂರ್ಪನ್ ಕೊಡ್ದು ಈ ಲೇಸಿಗೆ ಎದ್ಕೊಂಡು ಕೇನೊಂದುಲ್ಲ ಎನ್ನ ಆತ್ಮೀಯರು ಎಂಕ್ ಇನಿ ಓವೆಂಜಿ ಬೇಲೆ ಆವಡ್ದಂಡ ಎಂಕ್ ಯಾಪ ನಿರಂತರವಾದ ಎನ್ನೊಟ್ಟಿಗೆ ಸಹಕಾರ ಮಾರ್ಗದರ್ಶನ ಕೊರಚಿತನ ಯಾರೇನು ಯಾಪೋಗ್ಲ ಮರಪೆರೆ ದೇವಣ್ಣ ಎನ್ನ ಇಡೀ ದಕ್ಷಿಣ ಕನ್ನಡ ಆರೋಗ್ಯ ಇಲಾಖೆದ ಬೇಲೆ ಇಂಕಾರು ದೆಪ್ಪದು ಕೊಡ್ತೀರು ಅರೆ ನಾನು ಯಾಪೋಗ್ಲ ಮರಪೆರಜಿ ಪಣ್ಣ ಟೈಮ್ ಬೇಲೆ ಮಂತು ಕೊಡ್ತೆ ಅಂಚದು ನಮ್ಮ ನಾರಾಯಣ್ ಮೂಲೂರು ಗುತ್ತಿಗೆದವರು ಮುಡಿಪು ಮರೆಗೆ ಪ್ರೀತಿಪೂರ್ವವಾದ ಸ್ವಾಗತ ಕೊರಂದಿಲ್ಲ ಬೆರೆಗೆ ಆಶಿಫ್ ಪರಂಗಿಪೇಟೆ ಎಂಬೇರು ಪೂರ್ಪನ್ ಕೊಡ್ದು ಈ ಲೇಸಿಗೆ ಎದ್ಕೊಂಡು ಕೇನೊಂದುಲ್ಲ ಕುರ್ನಾಡು ಗ್ರಾಮ ಪಂಚಾಯತಿನ ಅಧ್ಯಕ್ಷರಿದ್ದ ಬತ್ತೇರು ಶ್ರೀಯುತ ಗಣೇಶ್ ನಾಯಕ್ ಕುರ್ನಾಡು
ಮರೇನು ಪ್ರೀತಿಪೂರ್ವಕ ಸ್ವಾಗತ ಕೊರಂದಲೆ ಬೆರಗು ಆಶಿಫ್ ಬೇರು ಪುರ್ಪನ್ನು ಕೊಡ್ದು ಈ ಲೇಸಿಗೆ ಅತ್ತಿಪಿತ್ತಿಡಿ ಅದಕ್ಕೆ ಏನೊಂದಲ್ಲೇ ಕುರ್ನಾಡ್ ಗ್ರಾಮ ಪಂಚಾಯತ್ ಸದಸ್ಯರ ಇಂಚಿನ ಶ್ರೀಯುತ ಗೋಪಾಲ್ ಬಂಗೇರ ಮಿತ್ತಕೋಡಿ ಮರೇನ ಪ್ರೀತಿಪೂರ್ವಕ ಸ್ವಾಗತ ಕೊರಂದಲೆ ಬೆರಗು ಆಶಿಫ್ ಬೇರು ಪುರ್ಪನ್ನು ಕೊಡ್ದು ಈ ಲೇಸಿಗೆ ಮೊಕ್ಕೆಡೆ ಅದಕ್ಕೆ ಏನೊಂದಲ್ಲೇ ಅಂಚನೆ ಇಂಥ ದಿನ ಜನಂಜಿ ಸನ್ಮಾನದ ಕಾರ್ಯಕ್ರಮ ದೀತೆ ಮುಖ್ಯವಾದ ವಿಜಯ್ ಪಜೀರ್ ಮರೇನ ಪ್ರೀತಿಪೂರ್ವಕ ಸ್ವಾಗತ ಕೊರಂದಲೆ ಅಂಚನೆ ಅರುಣ್ ಡಿಸೋಜಾ ಅಸೈಗಲಿ ಮರೇನ ಪ್ರೀತಿಪೂರ್ವಕ ಸ್ವಾಗತ ಕೊರಂದಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮಾಚಾವಡಿ ಒಕ್ಕೂಟದ ಸೇಪ್ರತಿನಿಧಿನ ಶ್ರೀಮತಿ ಸವಿತಾ ಗಟ್ಟಿ ಬೈದರು ಮರೇನ ಪ್ರೀತಿಪೂರ್ವಕ ಸ್ವಾಗತ ಕೊರಂದಲೆ ಬೆರಗು ದಯಾವತಿ ಬಳ್ಳೂರು ಬೇರು ಪುರ್ಪನ್ನು ಕೊಡ್ದು ಈ ಲೇಸಿಗೆ ಅದಕ್ಕೆ ಏನೊಂದಲ್ಲೇ ಮಾರಪ್ಪ ಪೂಜಾರಿ ಸುದರ್ಶನ ನಗರ ಪಜೀರ್ ಬೈದಿರು ಅಂಚನೆ ಉಮೇಶ್ ಪಿ ಸುದರ್ಶನ ನಗರ ಪಜೀರ್ ಬೈದಿರು ಅಂಚನೆ ಕರುಣಾಕರ ಶೆಟ್ಟಿ ಪಜೀರ್ ಬೈದಿರು ಅಂಚನೆ ತಿಮ್ಮಪ್ಪ ಸಾಲಿಯನ್ ಬೈದಿರು ಇಕ್ಲೆ ಮಾತೆಗಳ ನನ್ನ ಒಂಜೇ ಪಾತಿರೋಡು ಪ್ರೀತಿಪೂರ್ವಕ ಸ್ವಾಗತ ಅಂತಂದು ನನ್ನ ಸ್ವಾಗತ ಭಾಷಣ ಮುಕ್ತಾಯ ಬಳ್ಳೂರು ಬೇರು ಪುರ್ಪನ್ನು ಕೊಡ್ದು ಈ ಲೇಸಿಗೆ ಅದಕ್ಕೆ ಏನೊಂದಲ್ಲೇ ಕುರ್ನಾಡ್ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷನ ಶ್ರೀಮತಿ ಪ್ರೇಮ ಗಟ್ಟಿ ಬೈದಿರು ಮರೇನ ಪ್ರೀತಿಪೂರ್ವಕ ಸ್ವಾಗತ ಅಂತರು ಬಿನ್ನಿರಿಷ್ಟರೇನಲ್ಲಿಟ್ಟು ಸೇರಿಂಚಿ ಮಾತಿರಲ್ಲ ಅರ್ತಿದುಡಲ್ಡು ಪಿಡ್ತಿದ ನುಡಿ ಪುರ್ಪನ್ನು ಕೊಡ್ದು ಲೇಸಿಗೆ ಎದ್ಕೊಂಡಂಚಿನ ಉಮೇಶ್ ಕೆ ಬಳ್ಳೂರು ಬೇರೆಗೆ ಸೊಲ್ಮೆನೆ ಸಂದಾಯ್ತ ಮಂತೊಂದು ಗ್ರಾನೈಟ್ ಎನ್ಗ್ರೇವ್ ವಾಲ್ ಪೇಂಟಿಂಗ್ ಇಂಚಿನ ಮಾತ ನಮಕ್ ಸೇವೆಲ್ ಒದಗಿ ಸಾವನಂಚಿನ ಉಮೇಶ್ ಕೆ ಬಳ್ಳೂರ್ ಮೇರ್ನ ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ ನಲ್ಲಾತ್ ಬೆಳಗಡು ಪುದರ್ ಪುಗಾರ್ತೆ ಮೆನ್ಕಡು ಪಂಪಿನೆಲಿಟ್ಟು ತುಡರಿನರ್ಲಾದಲೇ ಸುದೀಪನ ಮಂತಿನಾರು ಧರ್ಮ ಕಜ್ಜಗು ತಾದ್ರಿ ನಡತೊಂದು ಸಾಮಾಜಿಕ ಸೇವೆಯನ್ನು ಬದುಕದ ಉಸುಲು ಮಂತೊಂದು ಸಾಮಾಜಿಕ ಧಾರ್ಮಿಕತೆ ಪುದರ ಮೆನ್ಕ ಒಂದಿಪ್ಪುನಂಚಿನ ಶ್ರೀಯುತ ಸತೀಶ್ ಕುಂಪಲ ಗುರಿಕಾರ್ಯರು ಬಾಲಕೃಷ್ಣ ಮಂದಿರ ಕುಂಪಲ ಎರೆಗೂ ಉದೀಪನದ ಮದಿಪ್ಪುಗಾದ ಈ ಪೊರ್ತು ಸಮಾರಂಭದ ವೇದಿಕೆ ಪುನಃ ಗಣೇಶನ್ನೇ ಜಗ್ಗನ್ನೇ ಶೇಷಪ್ಪನ್ನೇ ಶಾಫಿಯರ್ ಆನು ಲಕ್ಷ್ಮಣನ್ನೇ ಅಂಚನೆ ಸವಿತಕ್ಕ ಗೋಪಾಲನ್ನೇ ನೇಮ್ ಪೂಜಾರ್ಲು ನಾರಾಯಣ್ ಭಟ್ರು ಸೇರಿದಿನ ಮಾತು ಆತ್ಮೇರೆ ಸೇರಿದಿನ ನೇತ ಮಾಲಕೆರಾಯನಂಚಿನ ಉಮೇಶನ್ನೇ ಸೇರಿದಿನ ಮಾತು ಆತ್ಮೀಯ ಬಂಧುಲೆ ಒಂಜಿ ಹೊಸ ಉದ್ಯಮನ ಪ್ರಾರಂಭ ಮಲ್ಪನಾಗ ಬಾರಿ ಖುಷಿಟ್ಟು ಬಾರಿ ಪೊರ್ಲುಡು ಪ್ರಾರಂಭ ಮಲ್ಪನಂಚಿನ ಸಂದರ್ಭಡ್ ಇನಿ ದೀಪ ಪೊತ್ತಾದು ಮಾತಾ ಗಣ್ಯರ್ನ ಹಿರಿಯರ್ನ ಆಶೀರ್ವಾದದ ತಂದು ಉಮೇಶನ್ನೇ ಈ ಮುಡಿಪದ ಒಂಜಿ ಜಾಗಡ್ ಪ್ರೇಮಕ್ಕ ಈ ಉದ್ಯಮನ ಪ್ರಾರಂಭ ಮಲ್ದೇರು ಅವು ಬಾರಿ ಪೊರ್ಲುಡು ನಡಪಡುಂದಾಂಡ ನಮ್ಮ ಮಾತೆರರಿಗೆ ಸಂಪೂರ್ಣವಾಯಿನಂಚಿನ ಸಹಕಾರ ನನ್ನ ಮಾತೆಲ್ಲ ಕೊರಡು ಆರ್ಲ ವ್ಯಾವಹಾರಿಕವಾದ ತೂವಂದೆ ಒಂಜಿ ಸಾಮಾಜಿಕ ಒಂಜಿ ಎಡ್ಡೆ ರೀತಿಡ್ ಈ ವ್ಯವಹಾರನ ದುಮುಕೊನಪ್ಪನ ಪ್ರಯತ್ನ ಮಲ್ತೇರ್ನಾಂಡ ಅತ್ಯಂತ ಯಶಸ್ವಿ ಆಪನೆಗೆ ದೇವರನ ಆಶೀರ್ವಾದ ಸದಾ ಉಪ್ಪುನು ಪನ್ಪನೆ ನಮ್ಮ ಮಾತೆರ್ಲ ನಂಬುದನಕ್ಲು ಆ ರೀತಿಡ್ ಉಮೇಶನ್ನೇ ಬಾರಿ ಪರಿಶ್ರಮ ಪಾಡದೆ ಬೇತೆ ಬೇತೆ ರೀತಿಡ್ ಸಾಮಾಜಿಕ ಕೆಲಸದೊಟ್ಟಿಗೆ ವ್ಯಾವಹಾರಿಕವನ್ನು ನಡಪವನ್ನು ಬತ್ತಿನಾರು ಉಮೇಶನ್ನೇ ಬಾರಿ ಒಂಜಿ ನಿರೀಕ್ಷೆ ದೀದು ಈ ಒಂಜಿ ಸಂಸ್ಥೆಯನ್ನು ಪ್ರಾರಂಭ ಮಲ್ದೇರು ನಮ್ಮ ಮಾತೆರ್ಲ ಸಹಕಾರ ಕೊರ್ಕ ಅನ್ನ ಹೆಂಚಿನ ಆಶೆ ಉಂಡು ಐನ ಶ್ರೀಕೃಷ್ಣ ಪರಮಾತ್ಮೆ ಐನ ಅನುಗ್ರಹ ಮಲ್ತದ ಆಶೀರ್ವಾದ ಮಲ್ತದ ಐನ ಪೊರ್ಲು ನಡಪವನ ಅಂಚಿನ ಕೆಲಸಗಳಿಗೆ ದೇವರನ್ನ ಅನುಗ್ರಹ ಪಡೆದು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಲ್ತದೆ ನಮ್ಮ ಈ ಸಂಸ್ಥೆ ಉತ್ತರೋತ್ತರ ಬೆಳಗಾಡು ನನಾತ ತಿಕಟ್ ಇಂಚಿತ್ತಿನ ಉದ್ಯಮನ ವಿಸ್ತರಣೆ ಮಲ್ಪರ್ಯಾರಿಗೆ ದೇವರ ಶಕ್ತಿ ಕೊರಡು ನಮ್ಮ ಈ ಉದ್ಯಮಕ್ಕೆ ನಮ್ಮ ಮಾತೆಲ್ಲ ಸಹಕಾರಿ ಹಾಕಂದು ಈ ಸಂದರ್ಭದಲ್ಲಿ ಶುಭ ಹಾರೈಸಿದೆ ಎನ್ನ ಪಾತ್ರನಂದವೇ ಜೈ ಹಿಂದ್ ಜೈ ಕರ್ನಾಟಕ ಮಂದಿರ ಕುಂಪನ ಬೆರೆಗೆ ಸೊಲ್ಮೇನ್ ಸಂತಾಯ್ತ ಮಂತೊಂದುಲ್ಲ ಆದಿನೊಟ್ಟು ಗೋವರ್ಧನೋತ್ಸವ ಪನ್ಪಿನ ಬಾರಿ ಪೊರ್ಲದ ಉಚ್ಚೆಯನ್ನು ಮುಡಿಪುದ ಈ ಬಾಗಡ ಮಂತೊಂದು ಪುದರುಪುಗಾರ್ತೆನ ಮುಡಿಪುದ ಪುದರುಪುಗಾರ್ತೆನ ನಾಲೂರು ಮೆನ್ಕಾಯಿ ನಂಚಿನ ಶ್ರೀ ಜಗದೀಶ್ ಆಳ್ವ ಅಧ್ಯಕ್ಷರು ಗೋವರ್ಧನೋತ್ಸವ ಸಮಿತಿ ಮುಡಿಪು ಪಾತೆರದ ಕಟ್ಟೆಗಿರಿನ ಮೋಕೆಡೆದುಕೊಂದು ರೆಡ್ಡು ಎಡ್ಡೆಪ್ಪುದ ಮದಿಪುನ ವಿರ್ಕೊಡು ಪಂಡದು ಈ ಪೊರ್ತುಡು ಭಿನ್ನಾಯ್ತಂದುಲ್ಲೆ ಮಹಾಗಣಪತಿ ದೇವರೇನೆ ನೆನೆತಂದು ಮಾಗಣೆದ ಆರಾಧ್ಯ ದೇವರಾಯನ ಸೋಮನ ದೇವರನ್ನ ಕಾರ್ಗ ಅಡ್ಡ ಬುಡ್ದು ಅಂಜನೆ ಮಾಗಣೆದ ಆರಾಧ್ಯ ದೈವಾಯನ ಗಿರವ ದೈವಗೂ ಕೈ ಮುಗಿದು
ನಮ್ಮ ಊರ್ದ ಪೂರ ದೈವದೇವರಿಗೆ ಕೈ ಮುಗಿದು ಭಾರಿ ಖುಷಿತ ಒಂಜಿ ಕಾರ್ಯಕ್ರಮ. ನಮ್ಮ ಗಣರಾಜ್ಯೋತ್ಸವ ದಿನ ತಾನೇ ನಮ್ಮ ಉಮೇಶಣ್ಣನ ಭಾರಿ ಮಲ್ಲ ಒಂಜಿ ಕಣ ಇತ್ತಂಡು ಮುಡಿಪುಡು ಒಂಜಿ ಭಾರಿ ಶೋಕದ ಫ್ಲಕ್ಸ್ದ ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ದ ಒಂಜಿ ಫ್ಲಕ್ಸ್ದ ಅಂಗಡಿನ ಮಲ್ಪೊಡೊಂದು ಆರ್ನ ಸುಮಾರು ಸಮಯದ ಕಣ ಇನಿ ನನಸಾತಂಡು. ಅಂಚಿನ ಈ ಶುಭ ಸಂದರ್ಭಡು ವೇದಿಕೆ ಇಡಿತಿನ ಮಾತ ಹಿರಿಯಕ್ಲೆ ಕೈ ಮುಗಿದ ಅಂಚನೆ ವೇದಿಕೆದ ಎದುರಿಡಿತಿನ ಸಜ್ಜನ ಬಂಧುಲೆಗೆ ಅಪ್ಪೆಲ್ಲೆಗೆ ಪೂರ ಕೈ ಮುಗಿದು ಉಮೇಶನ್ನೇ ಸುರುಮಲ್ತನಂಚಿನ ಈ ಒಂಜಿ ವ್ಯವಹಾರ ಉತ್ತರೋತ್ತರ ಅಭಿವೃದ್ಧಿ ಅವಡು ಆರು ಎಂಚಿನ ಪುರ ಕನಗಟ್ಟಿದೇರ ಇಡೀ ಯಾನೆ ಭಾರಿ ಶೋಕದಾರನ ಆರ್ಟ್ ಪುರ ತೂಯಿನ ಇಡೀ ಪೂರ ಅಂಗನವಾಡಿ ಇಡ್ಲ ಕೆಲವು ಚಿತ್ರಲೇನು ಪುರ ಭಾರಿ ಶೋಕು ಬಿಡುಪಾದು ಭಾರಿ ಮಲ್ಲ ಒಂಜಿ ಬೇಲೇನು ಮಲ್ದಾರೆ ಆರ್ನ ಕೆಲವು ಆ ಒಂಜಿ ಕಲೆಯನ್ನು ತೂಂಡ ನಿಜವಾದರಿಗೆ ಭಾರಿ ಮಲ್ಲ ಪ್ರಶಸ್ತಿ ಬರೋಡಿತ್ತೇನೆ ಅಡೆಮುಟ್ಟದ ಬೇಲೆ ದಾನೆ ಬಂಡ ನಮ್ಮ ಹಳ್ಳಿ ಇಡಿತ್ರ ಹಿಡ್ದವ್ರು ಅವು ದಿಂಜ ಪ್ರಚಾರಕ್ಕೆ ಬೋತುಜಿ ಐನು ಏರು ಮಲ್ದೇರು ಮಣ್ಣ ಗೊತ್ತುಜಿ ಪ್ರತಿಯೊಂಜಿ ನಮ್ಮ ಹರೆಕಳದ ಪೊಸತ್ ಪಂಚಾಯತ್ ಆಯ್ನಿಟ್ಟು ಭಾರಿ ಶೋಕದ ಕೆಲವು ಚಿತ್ರ ಬರೋಬಿಡು ಯಾರು ನಿಜವಾದ ಹಿಂಗೆ ತೂಪುರಂಜಿ ಸೌಭಾಗ್ಯ ತಿಕ್ಕೀಜಿ ನನ್ನವ್ರ ಅಂಚಿ ಪೋಂಡ ಐನು ಖಂಡಿತ ತೂಪೆ ಅಂಚ ಎಡ್ಡೆ ಆರ್ಟಿಸ್ಟ್ ಐನೆ ಜನಕ್ಲೆಗೆ ಮಾತರಿಗಿಲ್ಲ ಒಂಜಿ ಪಸರಿಸವನ ಭಾರಿ ಮಲ್ಲ ಬೇಲೆ ಮಲ್ಪಡು ಬಂದು ಒಂಜಿ ಉದ್ದೇಶಡು ಮೂಲ ಈ ಫ್ಲಕ್ಸ್ದ ಅಂಗಡಿ ಓಪನ್ ಹೋದೆ ಯಾನು ಆರ್ಡ ಕೇಂಡೆ ಉಮೇಶನ್ನ ಇನಿ ಮಲ್ಪೆರಲ್ಲಿ ಇತ್ತೇನೆ ಬಕ್ಕಂಡ್ರೆ ಶನಿವಾರ ಇತ್ತೇನೆ ಐತ ಮನದಾನಿ ಅಂಗಡಿ ಬಂದ ಪಡೊಂದು ಮಲ್ತೀಜಿ ಉಮೇಶನ್ನ ಈರ್ನ ಅಂಗಡಿ ಐತಾರಲ್ಲ ಬಂದ ಇರವಲ್ಲಿ ಪೂರ ದಿನಲ್ಲ ಓಪನ್ ಪೋಡು ಏತ್ ಬ್ಯುಸಿ ಆಯರು ಆತ್ ಇರಗೆ ಬೇಲೆ ತಿಕ್ಕಿದ ಲೆಕ್ಕ ಐತಾರ ಒಂದು ಬೇಲೆ ಐತಾರಲ್ಲ ಬೇಲೆ ಉಂಡೊಂದು ಬಂದ್ಮಾಡೆ ಮಟ್ಟ ದೇವಿರು ಇರಗೆ ಆ ಬೇಲೆ ಮಲ್ಪನಂಜನ ಸೌಭಾಗ್ಯನು ಒದಗವಾಡು ಈರ್ನ ಗಳಿಕೆದ ಮಲ್ಲ ಪಾಲ್ನ ಆ ಸಮಾಜದ ಸೇವೆಗೆ ಅರ್ಪಿಸ ಬಂದುಳ್ಳಾರೆ ಆ ನನಾತ್ ಆ ಸಮಾಜದ ಸೇವೆಗೆ ಅರ್ಪಿಸೋದು ಧಾರ್ಮಿಕ ಕ್ಷೇತ್ರ ಆದಪ್ಪು ಸಾಮಾಜಿಕ ಕ್ಷೇತ್ರ ಆದಪ್ಪು ಪ್ರತಿಯೊಂದು ಕ್ಷೇತ್ರಡ್ಲ ಜನಕುಲ್ನ ಸೇವೆಯನ್ನು ಮಲ್ಪನಂಚಿನ ಮಲ್ಲ ಸೌಭಾಗ್ಯನು ನಮ್ಮ ಆ ದೇವಿರು ಇರೆಗೆ ಕರುಣಿಸೋಡು ಬಂಡದೆ ಎನ್ನ ಇರಡ್ಡೆ ಪಾತೆರನ್ನು ಮುಕ್ತಾಯ ಮಲ್ಪೆ. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಮದ ಪ್ರಥಮ ಪ್ರಜೆ ಪಂಡದ ಪುದರ್ ಪಡೆಯೊಂದು ಗ್ರಾಮದ ಬುಳಿಚಿಲೆ ದೇಶದ ಬುಳಿಚಿಲು ಪಂಪಿನಲ್ಲಿಟ್ಟು ಕುರ್ನಾಡು ಗ್ರಾಮ ಪಂಚಾಯತ್ನ ಒಂಜಿ ಮಾದರಿ ಗ್ರಾಮ ಮನ್ಪುಡು ಪಂಪಿನಲ್ಲಿಟ್ಟು ಬೆನ್ನಿ ಬೆನ್ಪಿನಾರು ಶ್ರೀ ಗಣೇಶ್ ನಾಯ್ಕ್ ಕುರ್ನಾಡು ಗುರಿಕಾರ್ಯದ ಕುರ್ನಾಡು ಗ್ರಾಮ ಪಂಚಾಯತ್ ಎಡ್ಡೆಪ್ಪುದ ಮದಿಪು ನುಬಿರ್ಕೊಡು ಪಂದಕ್ಕೆ ಏನೊಂದಲ್ಲ. ನಮ್ಮ ಉಮೇಶ್ ಅವರು ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಶುರು ಮಾಡ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಎದುರುಗಡೆ ಇರುವ ಎಲ್ಲ ಗಣ್ಯರೇ, ಅದೇ ಇವರು ಈಗ ಜಗದೀಶ್ ಆಳು ಅವರು ಹೇಳಿದರು ಬಹಳಷ್ಟು ಆರ್ಟಿಸ್ಟಿಕ್ ಅಂತ, ಅಂದರೆ ಭಾಳಷ್ಟು ಅವರ ಕಲೆಯಲ್ಲಿ ಬಹಳಷ್ಟು ಅವರು ಪರಿಣತರು ಅನ್ನುವಂಥ. ನಿಮ್ಮ ಕಲೆಯಲ್ಲಿ ನೀವು ನಾನು ನೋಡಿದೆ ಅವರು ಆವಾಗ ನಮ್ಮ ಗ್ರಾಮ ಪಂಚಾಯತಲ್ಲಿ ಕೂಡ ಗ್ರಾಮ ಪಂಚಾಯತ್ನ ಎಲ್ಲ ಕೆಲಸಗಳನ್ನು ಅವರೇ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಲೈಬ್ರರಿ ಅನ್ನುವಂಥ ಒಂದು ಸರ್ಕಾರದ ಏನು ಕಲ್ಪನೆ ಇದೆ ಅದು ಮಕ್ಕಳಿಗೆ ಮುಟ್ಟಬೇಕು, ಅದರ ಬಗ್ಗೆ ಅದರಲ್ಲಿರುವಂಥ ಆರ್ಟನ್ನು ಅವರು ನೋಡಿ ಅವರಿಗೆ ಓದುವಂಥ ಅವರಲ್ಲಿ ಅಭಿಲಾಷೆ ಹುಟ್ಟಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೂಡ ಒಂದು ಆರ್ಟನ್ನು ಬಿಡಿಸಲಿಕ್ಕೆ ಹೇಳಿತ್ತು. ಅದನ್ನು ಅವರು ಬಹಳ ಚೆನ್ನಾಗಿ ಅವರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನೀವು ಇನ್ನಷ್ಟು ಅಂದರೆ ನಾವು ನೋಡ್ತೇವೆ ಪೇಟೆಯಲ್ಲಿ ಎಲ್ಲ ನೋಡ್ತೇವೆ ನಾವು, ಅಂದರೆ ಕೆಲವು ಕಲೆಗಳ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲವು ಚಿತ್ರಗಳು ನಾವು ಕಾಣ್ತೇವೆ. ಅದೇ ರೀತಿ ಇವರು ಯಾಕಂತ ಹೇಳಿದರೆ ಇವರು ಜಗದೀಶ್ ಆಳ್ವ ಅವರು ಹೇಳುವಾಗ ಕೇಳಿದೆ, ಅಂದರೆ ಭಾಳಷ್ಟು ಅವರಲ್ಲಿ ಕಲೆ ತುಂಬಿಕೊಂಡಿದೆ ಅಂತ, ಅಂದರೆ ಅವರು ಬಹಳಷ್ಟು ಒಳ್ಳೆಯ ಚಿತ್ರಕಾರ ಅನ್ನುವಂಥದ್ದನ್ನು. ಹಾಗಾಗಿ ತಮ್ಮ ಒಂದು ಏನು ಕಲೆ ಇದೆ ಅದರಿಂದ ಸಮಾಜಕ್ಕೆ ಆಗುವಂಥ ಒಳ್ಳೆಯ ಸಂದೇಶಗಳನ್ನು ತಾವು ರಚಿಸ್ತಾ, ಹಾಗೆ ಏನು ನೀವು ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ ಅನ್ನುವಂಥ ಒಂದು ಹೆಸರಿನಲ್ಲಿ ಈ ಸಂಸ್ಥೆಯನ್ನು ನೀವು ಹುಟ್ಟಾಕಿದ್ದೀರಾ. ಇದು ಒಂದು ನಿಮಗೆ ಭಾಳಷ್ಟು ನಿಮ್ಮ ಜೀವನಕ್ಕೆ ಉತ್ತಮ ಲಾಭದಾಯಕವಾದ ಒಂದು ಹುದ್ದೆ ಆಗಲಿ ಅಂತ, ಭಾಳಷ್ಟು ನಿಮಗೆ ಕೆಲಸಗಳು ಸಿಗಲಿ ಅಂತ ನೀವು ನಿಮ್ಮ ಜೀವನದಲ್ಲಿ ಭಾಳಷ್ಟು ಅಭಿವೃದ್ಧಿ ಹೊಂದಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪುದರ್ಗ ಗೋಡ ಒಂದು ಇನಿ ಮಾನದಿಗಿದ ಬಿನ್ನೆರ ಮನೆಟ್ಟು ಒಲಗ ನೆಂಚಿನ ಡಾಕ್ಟರ್ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಗೌರವ ಡಾಕ್ಟರೇಟ್ ಪುರಸ್ಕೃತರು ಅಂಚನೆ ಸಾಮಾಜಿಕ ಕಾರ್ಯಕರ್ತರು ಎರಡು ಪಾತೆರ ಪನ್ನೋಡು ಬಂದದ್ದು ಕೇನೊಂದಲ್ಲ. ಇವತ್ತು ವೇದಿಕೆಯಲ್ಲಿ ಇದ್ದಂಥ ಎಲ್ಲ ಗಣ್ಯರಿಗೆ ನಾನು ಎಲ್ಲರ ಹೆಸರನ್ನು ಹೇಳಿಕೆ ಹೋಗುದಿಲ್ಲ, ಯಾಕೆಂದ್ರೆ ಸಮಯದ ಅಭಾವ ಇದೆ ಮತ್ತು ಹೆಸರು ಕೂಡ ಎಲ್ಲರ ಪರಿಚಯ ಕೂಡ ಇಲ್ಲ. ಮತ್ತು ಇವತ್ತು ವೇದಿಕೆಯ ಮುಂಭಾಗದಲ್ಲಿದ್ದಂತಹ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು
ನಮ್ಮ ಉಮೇಶಣ್ಣ ಒಂದು ಉದ್ಯಮವನ್ನು ಪ್ರಾರಂಭಿಸಿದ್ದಾರೆ. ಬಹುಶಃ ಇವರು ನನಗೆ ತುಂಬ ವರ್ಷದಿಂದ ಬಲ್ಲವರು. ಉಮೇಶಣ್ಣ ಎಂದರೆ ಸಾಮಾಜಿಕವಾಗಿಯೂ ಕೂಡ ಜನರ ಪರಿಚಿತವಾದಂಥ ವ್ಯಕ್ತಿ. ಅಸೈಗುಳಿಯಲ್ಲಿ ಒಂದು ಚಿಕ್ಕ ಅಂಗಡಿಯನ್ನು ಇಟ್ಟುಕೊಂಡು ಎಲ್ಲರ ಮನ ಗೆದ್ದಂಥ ಒಬ್ಬ ನಾಯಕ ಅಂತ ನಾನು ಹೇಳ್ಬೋದು. ಪ್ರತಿಯೊಬ್ಬ ಜನರಲ್ಲಿ ಉಮೇಶಣ್ಣರ ಹೆಸರು ಎಲ್ಲರ ಮನದಲ್ಲಿಯೂ ಇದೆ. ಯಾಕೆಂದರೆ ಈಗ ಹೇಳಿದರು, ಅವರು ಸಾಮಾಜಿಕ ರಂಗದಲ್ಲೂ ಧಾರ್ಮಿಕ ರಂಗದಲ್ಲೂ ಅದೇ ರೀತಿ ಎಲ್ಲ ರಾಜ್ಯಕ್ಕೆ ಎಲ್ಲ ವಿಧದ ರಂಗದಲ್ಲೂ ಅವರು ದುಡಿಯುತ್ತಿರುವಂಥ ಒಬ್ಬ ಶ್ರಮಜೀವಿ ಅಂತ ನಾನು ಹೇಳಬಲ್ಲೆ. ಬಹುಶಃ ಉಮೇಶಣ್ಣನವರಿಗೆ ಈ ಮುಡಿಪು ಪ್ರದೇಶದಲ್ಲಿ ಹೊಸದಾಗಿ ನೂತನವಾಗಿ ಉದ್ಯಮವನ್ನು ಸ್ಥಾಪಿಸಿದ್ದಾರೆ. ಬಹುಶಃ ಇವರಿಗೆ ದೇವರು ಈ ಉದ್ಯಮದಲ್ಲಿ ತುಂಬ ಎಲ್ಲ ಜನರ ಸಹಕಾರ ಕೊಟ್ಟು ದೇವರು ಇವರಿಗೆ ಆರೋಗ್ಯ ಆಯುಷನ್ನು ನೀಡಿ ಇವರ ಈ ಉದ್ಯಮವನ್ನು ಇನ್ನಷ್ಟು ನಮ್ಮ ಮುಡಿಪು ಕ್ಷೇತ್ರ ಮಾತ್ರವಲ್ಲ, ದಕ್ಷಿಣ ಜಿಲ್ಲೆಯಾದ್ಯಂತ ಇವರ ಈ ಉದ್ಯಮವನ್ನು ಪ್ರಶಸ್ತಿಸಲಿ ಎಂದು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಮತ್ತು ಇವತ್ತಿನ ಈ ಒಂದು ಮುಡಿಪು ಪ್ರದೇಶದಲ್ಲಿ ತುಂಬ ಸುಂದರವಾದ ಒಂದು ಅಚ್ಚುಕಟ್ಟಿನವಾದ ಒಂದು ಉತ್ತಮ ಒಂದು ಸಭಾ ಕಾರ್ಯಕ್ರಮ, ಈ ಅಂಗಡಿ ಈ ವ್ಯಾಪಾರವನ್ನು ಉದ್ಘಾಟನೆ ಮಾಡುವ ಅಂತ ಇವರ ಈ ಸಂದರ್ಭದಲ್ಲಿ ಒಂದು 3 ಜನರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಬಹುಶಃ ತುಂಬ ಸಂತೋಷವಾಯಿತು. ಯಾಕೆಂದರೆ ಸಮಾಜದಲ್ಲಿ ಯಾರು ಸೇವೆಗಳನ್ನು ಮಾಡುತ್ತಾ ಇದ್ದಾರೆ ಅವರನ್ನು ನಾವು ಗುರುತಿಸಿ ಅವರು ಇನ್ನು ಮುಂದೆ ಕೂಡ ನಾವು ಸಮಾಜದಲ್ಲಿ ಮುಂದೆ ಬರುವ ಹಾಗೆ, ಮುಂದೆ ಕೆಲಸ ಮಾಡುವ ಹಾಗೆ ಪ್ರೇರೇಪಣೆ ನೀಡುವುದು ನಮ್ಮ ಮೊದಲ ಆದ್ಯತೆ ಎಂದು ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಅದನ್ನು ನಮ್ಮ ಉಮೇಶಣ್ಣ ಮಾಡಿದ್ದಾರೆ. ಬಹುಶಃ 3 ಧರ್ಮದವರನ್ನು ಕರೆದು 3 ಧರ್ಮದವರಿಗೆ ಒಂದೇ ವೇದಿಕೆಯಲ್ಲಿ ಒಂದು ಸನ್ಮಾನವನ್ನು ಇಟ್ಟಿದ್ದಾರೆ. ಇದು ಯಾರು ಮಾಡದ ಒಂದು ಕೆಲಸ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ಕೆಲವರು ಸಮಾಜ ಸೇವೆ ಮಾಡುವವರನ್ನು ಬದಿಗಿಟ್ಟು ಹೆಸರಲ್ಲಿ ಹಣದಲ್ಲಿ ಇರುವವರನ್ನು ಅವರು ಸಮಾಜ ಸೇವಕರನ್ನು ಬಿಂಬಿಸಿ ವೇದಿಕೆಯಲ್ಲಿ ಕೂತ್ಕೊಂಡು ಅವರಿಗೆ ಸನ್ಮಾನ ಮಾಡುವುದು ತುಂಬ ಇದರಲ್ಲಿ ನಾನು ನೋಡಿದ್ದೇನೆ. ನನಗೆ ಅರುಣ್ ಅವರನ್ನು ತುಂಬ ಪರಿಚಯ ಇದೆ. ಸಮಾಜ ಸೇವಕರಲ್ಲಿ ಅವರೊಬ್ಬ ಉತ್ತಮ ಸಮಾಜ ಸೇವಕರು. ಅವರನ್ನು ನಮ್ಮ ಉಮೇಶನ್ನು ಗುರುತಿಸಿದ್ದು ತುಂಬ ಸಂತೋಷವಾಗ್ತದೆ. ಅದೇ ರೀತಿ ಇನ್ನಿಬ್ಬರು ಇದ್ದಾರೆ, ಅವರು ಕೂಡ ಸಮಾಜ ಸೇವೆಯಲ್ಲಿ ಎತ್ತಿದ ಕೈ. ಆದ್ದರಿಂದ ಇವರೆಲ್ಲನ್ನು ಒಟ್ಟುಗೂಡಿಸಿ ಈ ವೇದಿಕೆಯಲ್ಲಿ ಅವರಿಗೆ ಒಂದು ಸನ್ಮಾನ ಮಾಡೋದು, ಇದು ಇವರು ಇವತ್ತು ನಡೆಸುವಂಥ ಈ ಉದ್ಯಮದ ಒಂದು ಉತ್ತುಂಗಕ್ಕೆ ಏರಲಿಕ್ಕೆ ಇದು ಒಂದು ಕಾರಣ ನಾನು ಅಂತ ಹೇಳ್ತಾ ಇದ್ದೇನೆ. ಮತ್ತು ಈ ಊರಿನ ಪ್ರತಿಯೊಬ್ಬ ರಾಜಕೀಯ ನೇತರಾಗಲಿ ಅಥವಾ ಸಂಘಟನೆಯವರಾಗಲಿ ಎಲ್ಲರೂ ತಮ್ಮ ಕೆಲಸಗಳನ್ನು ಈ ವೇದಿಕೆಯಲ್ಲಿ ಇದೆಲ್ಲ ಮುಖಂಡರಿಗೆ ಕೂಡ ಹೇಳ್ತಾ ಇದ್ದೇನೆ. ನಾವು ವೇದಿಕೆಯಲ್ಲಿ ಬಂದು ಭಾಷಣ ಮಾಡಿ ಹೋಗ್ತಾ ಇದ್ದೇವೆ. ನಾವು ಭಾಷಣ ಮಾಡಿ ಹೋದ್ರೆ ಸಾಕಾಗುವುದಿಲ್ಲ. ಉಮೇಶಣ್ಣನವರಿಗೆ ಸಹಕಾರವನ್ನು ಕೊಡಬೇಕು. ನಮ್ಮಲ್ಲಿರುವ ಕೆಲಸಗಳನ್ನು ನಾವು ಉಮೇಶಣ್ಣವರಿಗೆ ಕೊಟ್ಟು ಅವರ ಆ ವ್ಯಾಪಾರವನ್ನು ವೃದ್ಧಿಸಲಿಕ್ಕೆ ನಾವು ಅವರಿಗೆ ಸಹಕಾರವನ್ನು ಕೊಡಬೇಕು. ಯಾಕಂದ್ರೆ ಒಂದು ಅಂಗಡಿ ಮಾಡುವುದು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ಬೋದು. ಅದರ ಕಷ್ಟ ಎಷ್ಟಿದೆ. ನಾನೀಗ ಅವರ ಒಂದು ಮಿಷನ್ ಅನ್ನು ನೋಡಿದೆ. ಬಹುಶಃ ಎಷ್ಟೋ ಲಕ್ಷಗಳನ್ನು ಕೊಟ್ಟು ಖರೀದಿಸಿರಬೇಕು. ಅದಕ್ಕೆ ಕೆಲಸವನ್ನು ನಾವು ಕೊಡಬೇಕಾಗ್ತದೆ. ಅವರು ಅಂಗಡಿ ಮಾಡಿದ್ದಾರೆ. ನಮ್ಮ ಕೆಲಸವನ್ನು ನಾವು ಈ ನಮ್ಮ ಊರಿನವರಿಗೆ ಬಿಟ್ಟು ಪರ ಊರಿನವರಿಗೆ ಕೊಟ್ಟು ಆ ಕೆಲಸ ಮಾಡಿಸುವುದು ಅದು ತಪ್ಪಾಗುತ್ತದೆ. ನಮ್ಮ ಊರಿನವರಿಗೆ ಕೆಲಸ ಕೊಟ್ಟರೆ ನಮ್ಮ ಊರಿನವರೇ ಅವರಿಗೆ ಸಿಗುವ ಆದಾಯವನ್ನು ಈಗ ಸತೀಶ್ ಕುಂಬಳೆ ಹೇಳಿದಾಗೆ ಅವರು ಧಾರ್ಮಿಕವಾಗಿ ಅಥವಾ ಸಾಮಾಜಿಕವಾಗಿ ಅದನ್ನು ಯೂಸ್ ಮಾಡಲಿಕ್ಕೆ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಅದೇ ರೀತಿ ನಾನು ಜಾಸ್ತಿ ಏನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಈ ವೇದಿಕೆಯಲ್ಲಿ ನನಗೆ ಒಂದು ಅವಕಾಶವನ್ನು ಉಮೇಶಣ್ಣ ಕೊಟ್ಟಿದ್ದಾರೆ. ಬಹುಶಃ ಇದನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ಇದೊಂದು ಒಳ್ಳೆಯ ಅವಕಾಶ. 2 ಫಂಕ್ಷನ್ಗೆ ನಾನು ಇವತ್ತು ಅತಿಥಿಯಾಗಿ ಹೋಗ್ಲಿಕ್ಕೆ ಇದ್ದವ, ಅದನ್ನು ಬಿಟ್ಟು ಉಮೇಶಣ್ಣನವರ ಇದನ್ನು ಅತಿಥಿ ಗ್ರಹವನ್ನು ನಾನು ಸ್ವೀಕರಿಸಿ ಅದು 2ನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ ಬಂದು ಕೂತ್ಕೊಂಡಿದ್ದೇನೆ. ಬಹುಶಃ ಈ ಕಾರ್ಯಕ್ರಮ ಆಗುವವರೆಗೂ ನಾನು ಇಲ್ಲಿ ನಿಂತು ಉಮೇಶಣ್ಣನವರಿಗೆ ನಾನೊಂದು ಸಹಕಾರವನ್ನು ಕೊಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನನ್ನ ಸಂಘಟನೆಗಳಾಗದೆ ಅಥವಾ ರಾಜ್ಯಕ್ಕೆ ಇದರಲ್ಲಿ ನನಗೆ ಸಿಗುವ ಯಾವುದೇ ಕೆಲಸ ಇದ್ದರೂ ನಾನು ಉಮೇಶಣ್ಣನವರಿಗೆ ಮುಡಿಪಿ ಅವರ ಅಂಗಡಿಗೆ ಕೊಟ್ಟು ಅವರಿಗೆ ನಾನು ಸಹಕಾರವನ್ನು ಕೊಡ್ತೇನೆ ಅಂತ ಹೇಳುತ್ತಾ ನನಗೆ ಅವಕಾಶ ಮಾಡಿ ಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಜೈ ಕರ್ನಾಟಕ, ಜೈ ಹಿಂದ್. ಪಜಿರ್ ದಾಬಗಡು ಸಂಘ ಸಂಘಟನೆ ಪಂಪಿನಲ್ಲಿಟ್ಟು 10 ಮನಸ್ಸಿನ ಒತ್ತಟ್ಟು ಮಂತದು ಬೆನ್ನಿ ಮಂದಿನಂಚಿನ ವ್ಯಕ್ತಿತ್ವ ಶೀತ ಸೇಸಪ್ಪಣ್ಣೆ ಹಿರಿಯರಾಯನಂಚಿನ ಇರ ಅನುಭವದಿಂಚಿನ ರೆಡ್ ಪಾತೆರನ್ನು ಕಿರಿಯರಾಯನ ಇಂಕ್ಲಿಗೆ ಮಾತೆರೆಗಳ ಪಟ್ಟೊಡ್ಡು ಪಂಡದು ಈ ಪೊರ್ತೊಡಕೆ ಏನಂದಲ್ಲೇ ಗಣಪತಿ ದೇವರಿಗೆ ವಂದನೆ ಮಲ್ತೊಂದು ಸೋಮನಾಥನ ನಮಿಸಾದ ಊರ್ದ ದೈವ ಕಲಿನ ಗುರು ಹಿರಿ ರೆಡ್ ಗೈಟ್ ವಂದನೆ ಮಲ್ತದು ರಾಜ್ಯ ಮಟ್ಟಗಳ ಪುದರ್ ಕೊನಂತಿನ ಅಂಚಿತ್ತಿನ ಉಮೇಶರಿಗೆ ಕಲಾ ಮಾತೆ ಒಲಿದರು. ಆ ಒಲಿದಿನ ಅಂಚಿತ್ತನ ಕಲಾ ಮಾತೆಯನ್ನು 6 ಜೀವನ ಪರ್ಯಂತ ಎಡ್ಡೆ ಸಾಧಿಡ ಮಲ್ತದು ಕುಡೋರು ಆಗಲ ಆಯ್ತಾ ಅವನಿಗೆ ಮಾರ್ಗದರ್ಶನ ಮಲ್ತದು ಕಲಾವಿದ ಎಂಚಪ್ಪೆ
ಸಮಾಜಡು ಆ ರೀತಿ ಬದುಕುದುಪ್ಪೆ ಸಮಾಜಗೂ ಆ ರೀತಿದ ಒಂಜಿ ವಿಶೇಷವಾಯಿನಂಚೆತ್ತಿನ ಬೆಳಕು ಬೊಲ್ಪು ದಾರಿ ದೀಪಾದುಪ್ಪು ಎಂದು ಬಂದ್ಪುಣೆ ನಮ್ಮ ಉಮೇಶನ್ನಂತುದು ಮರಪೋಡು ಬಹುಶಃ ಎಲ್ಲಿರ್ದಿಂಚ ತೂತಿನ ಉಮೇಶನ್ನ ಲೆಕ್ಕಂತಿನ ಒಂಜಿ ಜವನಿಯರ್ ಬಹುಶಃ ಮಾತಾರಂಗೋಡ್ಲ ಬಹುಶಃ ಇನಿ ನಮ್ಮ ಈ ವಿಭಾಗಡು ಧರ್ಮಸ್ಥಳ ಸ್ವಸಹಾಯ ಸಂಘಡ ಮುಂಚೂಣಿ ಹಿಡ್ಕೊಂಡಾಂಡ ಒಂಜಿ ಉಮೇಶನ್ನೇ ಕಾರಣ ಅವೇ ರೀತಿ ಪೇಂಟಿಂಗ್ ಉಮೇಶನ್ನೇ ಕಾರಣ ಬಾಕಿ ಕುಟುಂಬದ ಸಂಘಟನೆ ನಡೆಯ ಅಂತೀರ ಪೊಂಡ್ಲ ಐಟ್ಲ ಉಮೇಶನ್ನ ಮುಖ್ಯ ಪಾತ್ರ ಉಂಡು ಅವೇ ರೀತಿ ಮಾತಾ ರೀತಿ ಇದಿಲ್ಲ ಅಂದಟ್ಲ ಮಾರ್ಗದರ್ಶನ ಮಲ್ತೊಂದು ಮಾರ್ಗದರ್ಶನ ಮಲ್ಪಿನಕ್ಲ ಪಾತೆರುನು ಕೇನೊಂದು ನಡಪು ನಂಚಿತ್ತಿನ ಉಮೇಶರಿಗೆ ಒಂದನೇ ಮಂತದ್ದು ಆ ಕಲಾ ಮಾತೆ ಸದಾ ಉಮೇಶನ್ನ ಬೇರೆ ಸಾಯೋಡು ಉಪ್ಪಡನ್ನು ಪಂಡೊಂದು ಎಂಕ ಕೊರನ ಅವಕಾಶವು ಯಾನು ಒಂದನೇ ಮಲ್ತದೆ ಎನ್ನಾರು ಎಟ್ಟು ಪಾತಿರುನು ಮಾತ ವೇದಿಕೆ ಹಿಡಿತನ ಗಣ್ಯನ್ನೇ ದುರುಡು ಮುಕ್ತಾಯ ಮಾಡಿ ಅಕ್ಕನ ಬಾಯಿಡೆ ರೆಡ್ಡು ಎಡ್ಡೆಪ್ಪುದ ಮದಿಪು ಬೂರುಡು ಪಂಡದು ಈ ಪೊರ್ತುಡುಗೆ ಏನಂದುಲ್ಲೆ ಇನಿ ವೇದಿಕೆ ಹಿಡಿತನ ಗಣ್ಯರೆಗ್ಲ ಅಂಚನೆ ವೇದಿಕೆದ ಮುಂಭಾಗಡಿತನ ಗಣ್ಯರೆಗ್ಲ ಮಾತೆರೆಗ್ಲ ವಂದಿಸ ಒಂದು ಇನಿ ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ ನೇನು ಮನ್ಪೆರ ಉದ್ಘಾಟನೆ ಅಂಚನೆ ಈ ಇಂದೆತ ಗುರಿಕಾರತನ ವಹಿಸಿನಂಚಿನ ಮಾಲಿಕೆರಾಯಿನ ಉಮೇಶ್ ಬೊಳ್ಳೂರ್ ಮೇರೆಗೆ ಮಾತಿರ್ನ ಪರವಾದಲ ಯಾನ್ ದುಂಬಾದು ಅಭಿನಂದನೆಯನ್ನು ಸಲ್ಲಿಸ ಒಂದುಲ್ಲೆ ಮೇರೆ ಒಂಜಿ ಟೈಮುಡು ಅಂಗಡಿದ ಬಾಕಲ್ಡು ಕುಲ್ಲುದು ಅಲೆ ಒಂದಿತ್ತಿನ ನರಮಾನಿ ಆಂಡ ಆ ಮಂಜುನಾಥ ಸ್ವಾಮಿನ ಅಲ್ಲ ಅಣ್ಣಪ್ಪ ಸ್ವಾಮಿನ ಅಲ್ಲ ದಯವಿಟ್ಟು ಆರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಬೇಲೆ ಮನ್ಪೆರೆ ಏಪ ಸ್ಟಾರ್ಟ್ ಮಂತೆರ ಐದು ಬೊಕ್ಕ ದೇವೇರು ಆರ್ನ ಇನಿ ಮುಟ್ಟ ಆರ್ನ ಕೈ ಬಿಡ್ತಿದ್ದೇರು ಎಂಗ್ ಒಕ್ಕೂಟಡು 4 ವರ್ಷದ ಇಂಚ ಎಂಗ್ ಬಿರಿ ಸಹಾಯ ಅದು ಆ ಕೊರೋನಾದ ಟೈಮ್ ಉಡ್ಲ ಕೈ ಕೊರ್ದು ಸಹಾಯ ಮಂತನಾರ್ ಬಂಡ ಉಮೇಶನ್ನೇ ಮಾತ್ರ ಅರೇನು ವಾ ನೆಟ್ಲ ಯಾನಿನಿ ಮರಪುಜಿ ಅಂಚಿನ ಇನಿ ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ ಪನ್ಪನ ಒಂಜಿ ನೇನು ಉದ್ಘಾಟನೆ ಮಂತದೇರು ಅರೆಗ್ ಆ ದೈವದೇವರು ಮಾತಿರ್ಲ ಅನುಗ್ರಹ ಮಂತದು ಯಾರು ಸೌಭಾಗ್ಯನು ಹೆಚ್ಚಿಸವಡು ಪಣದು ಪ್ರಾರ್ಥಿಸ ಒಂದು ಯಾನ್ ರಡ್ ಪಾತೆರನು ಕನಗರು ಉದಿಪನ ಲೇಸಿಡು ರೆಡ್ ಎಡ್ಡೆಪ್ಪುದ ಮದಿಪುನು ಪಾರಾವಡು ಪಂಡದು ಈ ಪೊರ್ತುಡುಗೆ ಏನಂದುಲ್ಲೆ ಎದುರುಡಿತ್ತಿನ ಮಾತ ಸಹೋದರ ಸಹೋದರಿ ಒಂದಿಸ ಒಂದು ಇನಿ ಉಮೇಶ್ ಅನ್ನೇ ಒಂಜಿ ಬಾರಿ ಮಲ್ಲ ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ ಪನ್ಪ ಒಂಜಿ ಸಂಸ್ಥೆಯನ್ನು ಮುಡಿಪುಡು ಸ್ಥಾಪನೆ ಮಾಡ್ತೇವೆ ಮುಡಿಪುಡು ಇಂಚಿನ ಒಂಜಿ ಸಂಸ್ಥೆ ಅಗತ್ಯ ಎಲ್ಲ ಇತ್ತು ಮಾತ ಸಂಸ್ಥೆ ಒಂದು ಮಾತ ಬೈದು ನಾನು ಮುಡಿಪು ಒಂಜಿ ಫ್ಲೆಕ್ಸಿದ ಅಂಚಿನ ಬೋರ್ಡ್ ಬಾಂಡ ಬೈದಿಜಿ ಅದೊಂಜಿ ಸ್ಟಾರ್ಟ್ ಆಂಡು ಒಂಜಿ ಸಂಸ್ಥೆ ಸ್ಟಾರ್ಟ್ ಆಂಡ ಐಟು ಮಸ್ತ್ ಜನಕ್ಕೆ ಉಪಕಾರ ಉಂಟು ಒಂಜಿ 4 ಜನ ಕಾಣಲ್ಲ ಉದ್ಯೋಗ ಕೊರುವೇರು ಒಂಜಿ 4 ಜನ ತಾಣ ಬಂಜಿದಿಂಜುಲತ್ತ ಅಂಚಾದ ನಾವು ಈ ಸಂಸ್ಥೆ ಯಶಸ್ವಿ ಆದ ದುಂಬು ಉತ್ತರೋತ್ತರ ಅಭಿವೃದ್ಧಿ ಆದ ಒಂಜಿ 4 ಜನಕ್ಕೆ ಉದ್ಯೋಗ ಕೊರ್ಪಣ ಅವಕಾಶ ನಾನು ದಿಂಜಿ ದುಂಬು ಬರಡು ಪಣೊಂದು ಅರ್ನ ಸಂಸ್ಥೆ ಎಡ್ಡೆ ಅವಾರ್ಡ್ ಪಣೊಂದು ಎಲ್ಲರಡು ಪಾತ್ರ ಅಂತ ಇಂಡಿಯಾ ಕರ್ನಾಟಕ ಎಡ್ಡೆಪ್ಪುದ ಮದಿಪುನು ಪಾರಾಯಣಂಚಿನ ಶ್ರೀತ ಗೋಪಾಲ ಬಂಗಿರ ಮೇರೆಗೆ ಸೊಲ್ಮೆನಿ ಸಂದಾಯಿತ ಮಂತೊಂದು ಅವೇತು ಚಿತ್ರುಲಿನ ಬುಡ್ಪ ಒಂದು ಆ ರಂಗುಡು ಜನಕುಲಿಗು ಬ್ಯಾನರ್ ಚಿತ್ರಕಲೆ ಇಂಚಿತ್ತಿನ ಮಾತಿನ ಮಂತದು ಪುದರ್ ಪುಗಾರ್ತೆ ಪಡೆಯಿನಾರು ಅವೇ ತೊಟ್ಟುಗು ಅವೇತು ಚಾವಡಿಡು ತಮ್ಮನ ಬಲ್ಮನನ್ನು ಪಡೆಯಿನಾರು ಅಂಚಾದು ಈ ಪೊರ್ತುಡು ಸಮಾಜ ಸೇವೆಡು ಬೆಂತಿನಂಚಿನ 4 ಜನನು ಲೇಸಿದ ಚಾವಡಿಡು ಮಾನಾದಿಗೆ ಮನ್ಪೊಡು ಗುರ್ತ ಮನ್ಪೊಡು ಪನ್ಪಿನವು ಉಮೇಶ್ ಅಣ್ಣನ ಅಂಗಲಾಪು ಅಪೋ ಸಾಧಕರೇನು ಗುರುತಿಸಾವದು ಸೇವೆಗು ಜಾತಿ ಇಜ್ಜಿ ಧರ್ಮ ಇಜ್ಜಿ ಆನೆಲಿಟ್ಟು 4 ಈ ಪೊರ್ತುಡು ವೇದಿಕೆಗು ಸಮಾಜ ಸೇವಕರೇನು ಲೆಪ್ಪುನಂಚಿನ ಪೊರ್ತು ಮಾನಾದಿಗಿದ ಮನೆಟ್ಟು ಕುಲ್ಲಾದಕ್ಲೆಗೆ ತಮ್ಮನ ಮನ್ಪುನಂಚಿನ ಪೊರ್ತುಲ ಅಂದು ಸಮಾಜ ಸೇವೆಡು ಬೆನ್ನಿ ಬೆನ್ಪುನಂಚಿನ 3 ಸಮಾಜ ಸೇವೆಗರು ಅಂಚನೆ ಓರಿ ಉಮೇಶ್ ಕೆ ಬೊಳ್ಳೂರುಂಬೇರ್ನೊಟ್ಟಿಗೆ ಸೇವೆ ಮನ್ಪುನಂಚಿನ ವ್ಯಕ್ತಿಗೂ ಉಮೇಶ್ ಅಣ್ಣನ ಉಡಲ್ ದಾಸಿದಂಚನೆ ತಮ್ಮನ ನಡಪೆರೆ ಉಂಡು ಶ್ರೀ ಕೃಷ್ಣ ಭಜನಾ ಮಂದಿರ ರಿಜಿಸ್ಟ್ರೇಡ್ ಸುದರ್ಶನ ನಗರ ಪಜಿರು ಒಂದೇತ ಅಧ್ಯಕ್ಷರಾದ ಈ ತಿಂಗಳು ಅಜಿಪ್ಪ ವರ್ಷದ ಭಜನಾ ಮಂದಿರದ ನೆನಪುಗೋಸ್ಕರ ಅಜಿಪ್ಪ ದಿನದ ಸಂಧ್ಯಾ ಭಜನೆ ಮಂತೊಂದು ಸಮಾರೋಪನ ಬಾರಿ ಪೊರ್ಲುಡೆ ಮಂತಿನಾರು ಪೆರ್ನ ಮುಗುಳಿತಾಯ ದೈವ ಸೇವಾ ಸಮಿತಿದ ಮಾಜಿ ಅಧ್ಯಕ್ಷರಾದ ಸಾರ್ವಜನಿಕ ಹಿಂದೂ ರುದ್ರಭೂಮಿ ನಿರ್ವಹಣಾ ಸಮಿತಿ ಪಜೀರು ಗ್ರಾಮದ ಪ್ರಧಾನ ಕಾರ್ಯದರ್ಶಿಯಾದ ಪ್ರಸ್ತುತ ಕಿಲ್ಲೂರು ಮೇಗಿನ ಮನೆ ಅಂಚನ್ ಕುಟುಂಬಸ್ಥೇರ್ನ ತರವಾಡು ಮನೆ ಟ್ರಸ್ಟ್ದ ಅಧ್ಯಕ್ಷರಾದ ಬೆನ್ನಿ ಬೆನ್ಪನಾರು ಸರ್ವೋದಯ ಯುವಕ ಮಂಡಲ ಪಜೀರದ ಮಾಜಿ ಗುರಿಕಾರ್ಯರು ಗೋವರ್ಧನೋತ್ಸವ ಸಮಿತಿ ಮುಡಿಪುದ ಉಪಾಧ್ಯಕ್ಷರಾದ ಪಜೀರು ಗ್ರಾಮಡು ಶ್ರಮದಾನ ಇಂಚಿತ್ತಿ ಸಮಾಜ ಸೇವೆಡು ಸಕಾಯ ಕೊರ್ಪಿನಾರು ಪ್ರಸ್ತುತ ಸುಪ್ರೀಂ ಬಜಾಜ್ ಸಂಸ್ಥೆ ಒಂದಿಟ್ಟು ಮ್ಯಾನೇಜರ್ ಆದ ಬೆನ್ನಿ ಬೆನ್ಪುನಂಚಿನ ಶ್ರೀತ ವಿಜೇತ್ ಪೂಜಾರಿ ಪಜಿರು ಮೇರೆಗೆ ಮಾನಾದಿಗೆ ನಡೆಪಿರುಂಡು ಅವೆತ ಒಟ್ಟುಗು ಕುಡೋರಿ ಸಮಾಜ ಸೇವಕರು ಅರುಣ್ ಡಿಸೋಜ ಚೇರಿಂಚಿ ಮಾತಿನೆಲ್ಲ ಕೈತಾಟಿಡು ಅರುಣ್ ಡಿಸೋಜ ಮೇರಿನ ಮಾನಾದಿಗೆದ ಮನೆಗೆ ಅರ್ತಿ ಪಿರ್ತಿಡು ಲೆತ್ತುಕೊಂಡಾಡೊಂದುಲೆ
ಶ್ರೀ ಅರುಣ್ ಡಿಸೋಜ ಅಂಬೇರು 1971 ಬಂಟ್ವಾಳದ ಪುಟ್ಟನಾಂಡಲ 20 ವರ್ಷದಿಂಚಿ ಕೊಣಾಜೆ ಗ್ರಾಮದ ವಾಸ ಆದಿತ್ತೊಂದು ಸಕ್ರಿಯವಾದ ಸಮಾಜ ಸೇವೆಡು ಮನ್ಪುನಂಚಿನ ಒರಿ ವ್ಯಕ್ತಿತ್ವ. ಕರ್ನಾಟಕ ರಕ್ಷಣಾ ವೇದಿಕೆ ಕೊಣಾಜೆ ವಲಯದ ಗುರಿ ಕಾರ್ಯರಾದ ಅವೇತು ಅನಾಥ ಜೋಕ್ಲಿನ ದತ್ತದಿತ್ತೊಂದು ಅಂಗವಿಕಲರಿಗೆ ಸಲಕರಣೆಯನ್ನು ಕೊರೊಂದು ವೆಲಂಕನಿ ಆಂಬ್ಯುಲೆನ್ಸ್ ಇತ್ತೆ ದುಡಿಮೆ ಮಂತೊಂದು ಬಡಪತ್ತ ದಕ್ಕಲಿಗೆ ಉಚಿತವಾದ ಆಂಬ್ಯುಲೆನ್ಸ್ ಸೇವೆ ಅಂಚನೆ ಬಂಜಿನ ಪೊಂಜನಕ್ಲಿಗೆ ರಾತ್ರಿ ಆಸ್ಪತ್ರೆಗೆ ಸೇರ್ಸಾವನಂಚಿನ ಕಜ್ಜ ಧನ ಸಹಾಯ ಮಂತೊಂದಿಪ್ಪುನ ಕೇವಲ 5ನೇ ಕ್ಲಾಸ್ ಓದುದಿತ್ತನಲ್ಲ ಸಮಾಜ ಸೇವೆಡು ಮಲ್ಲ ವ್ಯಕ್ತಿತ್ವದ ಪದವಿ ಪಡೆಯನಂಚಿನ ಸಮಾಜ ಸೇವಕ್ಕೆ ಅರುಣ್ ಡಿಸೋಜ ಅವೇತೋ ಸಂಘ ಸಂಸ್ಥೆಗಳ ಬೆನ್ನಿ ಬೆಂದೊಂದು ಉಲ್ಲೇರಿ ಮೆರಿಲ್ನ ಈ ಪೊರ್ತುಡ ಮಾನದಿಗೆದ ಮನೆಗೆ ಎದುಕೊನೊಂದು ನನ್ನೋರಿ ಅಬ್ದುಲ್ ರೆಹಮಾನ್ ಸಮಾಜ ಸೇವೆದ ಅಂಗನಡು ಮೆನ್ಕೊನಂಚಿನ ವ್ಯಕ್ತಿ ಅಬ್ದುಲ್ ರೆಹಮಾನ್ ಇರೇನ ಸೇರಿಂಚಿ ಮಾತಿನೆಲ್ಲ ಮೋಕಿದ ಕೈ ತಾಟಿಡು ಮಾನಾದಿಗೆದ ಮನಿಕಲೆತ್ತು ಕೊಂಡಾಡೊಂದಲೆ ಕುಂಜಿಮೋನು ಪಂಡದೆ ಪುದರ್ ಪಡೇನಾರ್ ಅಬ್ದುಲ್ ರೆಹಮಾನ್ ಪೂಪಾಡಿ ಕಲದ ತೌಟಾಲ್ ಪನ್ಪಿನಲ್ಪ ಮೊಯ್ದಿನ ಕುಂಜಿ ಆಯಿಷಾ ದಂಪತಿಲಿಗೆ 1971 ಪುಟ್ಟುದು ಜನಸೇವೆ ದೇವರ ಸೇವೆ ಪನ್ಪಿನೆಲಿಟ್ಟು ಬೆನ್ನಿ ಬೆನ್ಪುನಂಚಿನ ಜೀವ ಬೇಕಳ ಉಸ್ತಾದ್ ಮೆಮೋರಿಯಲ್ ಟ್ರಸ್ಟ್ ಉಚಿತ ಆಂಬ್ಯುಲೆನ್ಸ್ ಸೇವಿಡ್ ಚಾಲಕ್ಯರಾದ ಅವೇತು ಅನಾಥ ಶವಲಿಗೆ ಅಂತ್ಯ ಸಂಸ್ಕಾರ ಮಂತಿನಂಚಿನ ಪುಣ್ಯದ ಕೈ ಒಂದು ಕೊರೋನಾ ಪನ್ಪಿನ ಮಾರಿ ದೇಶನು ಆವರಿಸ ಅನ್ನಗ ಪ್ರಾಣಾಪಾಯನ ಲೆಕ್ಕಿಸ ಒಂದೇ ಶಿವಮೊಗ್ಗ ಮಡಿಕೇರಿ ಚಿಕ್ಕಮಗಳೂರು ಹಾಸನ ಇಂಚಿತಿ ಬೇತೆ ಬೇತೆ ಊರಿಗೂ ಮೃತದೇಹನ ಸಾಗಿಸ ಒಂದು ಸಂಬಂಧಿಕರಿಗಳ ಅವಕಾಶ ಅಂತ್ಯ ಸಂಸ್ಕಾರ ಇಜ್ಜಂದಿನ ಕಾಲಡು ತಾನೇ ಸಂಬಂಧಿಕರಾದ ಅಂತ್ಯ ಸಂಸ್ಕಾರ ನೆರವೇರ ಮಂತಿನಾರು ಅವೇತೋ ಅಪಘಾತ ಆಂಡಲ ಸುರುಕಾದ ಪುದರ್ ಬರ್ಪಿನವೇ ಅಬ್ದುಲ್ ರೆಹಮಾನ ಪನ್ಪಿನವು ಪ್ರಚಾರದ ಹಂಗಿಜ್ಜಂದೆ ಅತ್ಯುತ್ತಮ ಸಂಘಟಕರಾದ ಮೈತ್ರಿ ಯೂತ್ ಕೌನ್ಸಿಲ್ 5 ವರ್ಷ ಅಧ್ಯಕ್ಷರಾದ ಯಂಗ್ ಮೆನ್ಸ್ ಅಸೋಸಿಯೇಷನ್ ಮುಡಿಪುಡು 2 ವರ್ಷ ಅಧ್ಯಕ್ಷರಾದ ಬ್ಲಡ್ ಡೋನರ್ ಕುಡ್ಲಡ್ಲ ಸಕ್ರಿಯ ಸದಸ್ಯರಾದ ಬೆನ್ನಿಂಚಿನ ಅಬ್ದುಲ್ ರೆಹಮಾನ್ ಇರಿಗೆ ಮಾನಾದಿಗೆದ ಮನೆಕ್ ಇರಿನಲೆತ್ತು ಕೊಂಡಾಡೊಂದು ಅಂಚನೆ ಈ ಮೂಜಿ ಸಮಾಜ ಸೇವೆದ ಒಟ್ಟುಗು ಉಮೇಶ್ ಕೆ ಬೊಳ್ಳೂರುಂಬೆರ್ನ ಪುಗೆಲಾದ ಸಕಾಯ ಕೊರ್ಪುನಂಚಿನ ಒಂಜಿ ವ್ಯಕ್ತಿತ್ವ ಪಂಡ ಶೌಕತ್ ಪರಂಗಿಪೇಟೆ ಉಮೇಶ್ ಕೆ ಬೊಳ್ಳೂರುಂಬೇರ್ನ ಉಡಲ್ ದಾಸದಂಚನೆ ಅದನ್ನ ಒಟ್ಟುಗು ಬೇಲೆ ಮನ್ಪುನಂಚಿನ ಶೌಕತ್ ಪರಂಗಿಪೇಟೆ ಎಂಬೇರೆಲ್ಲ ಲೇಸಿದ ಮಾನಾದಿಗೆದ ಮನಿಕ್ ಅರ್ತಿ ಪಿಟ್ಟಿಡ್ ಲೆತ್ತು ಕೊಂಡಾಡೊಂದುಲ್ಲೆ ಪೇಂಟಿಂಗ್ ಕಾಂಟ್ರಾಕ್ಟರ್ ಆದ ಉಡುಪಿ ಕುಂದಾಪುರ ಕಾರ್ಕಳದ 147 ಆರೋಗ್ಯ ಉಪ ಕೇಂದ್ರದ ಆರ್ಟ್ ವರ್ಕ್ ಮಂತಿನಂಚಿನಾರು ರೈಲ್ವೆ ಇಲಾಖೆ ಅಂಚನೆ MRPL ಉಂದೆಟ್ಟು ಮಾತ ಆರ್ಟ್ ವರ್ಕ್ ದೆತ್ತೊಂದು ಬಾರಿ ಪೊರ್ಲುಡೆ ಅಲ್ಪ ತನ್ನ ಕಜ್ಜನ್ನು ಮಂತಿನಾರು ಅವೇತೋ ಆರ್ಟ್ ವರ್ಕ್ ತನ್ನ ಪುದರನ್ನು ಗುರುತಿಸಾಯನಾರು ಅಂಚನೆ ಸಮಾಜ ಸೇವೆ ಇಂಚಿತಿ ಮಾತ ಕಜ್ಜಲುಡು ಬೆನ್ನಿ ಬೆನ್ಪುನ ಶೌಕತ್ ಪರಂಗಿಪೇಟೆ ಈ 4 ಸೇರಿಂಚಿ ಮಾತ ಮಾನಾದಿಗೆದ ಬಿನ್ನೆರು ಕೈ ಸೇರಾದ ತಮ್ಮನ ಮನ್ ಪೊಡು ಪಂಡದು ಈ ಪೊರ್ತುಡು ಅನ್ನಕ್ಕೆ ಏನೊಂದುಲ್ಲೆ ಕನ್ನಡ ಬೆನ್ನಿ ಬೆನ್ಪುನಂಚಿನ ಬಿರ್ಸಿರೆಗೆ ಈ ಪೊರ್ತುಡು ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ ದ ಉದೀಪನದ ಎಡ್ಡೆ ಏಳ್ಯಗಳಿಗೆಡು ಉಮೇಶ್ ಕೆ ಬೊಳ್ಳೂರುಂಬೇರ್ನ ಮುತಾಲಿಕಿಡು ಶಾಲದ ಗೌರವನು ಕೊರ್ದು ಅಂಚನೆ ನೆಂಪುದ ಕಾಣಿಕೆಯನ್ನು ಕೊರ್ದು ಫಲ ಪುಷ್ಪನು ಕೊರ್ದು ಈ ಪೊರ್ತುಡು ತಮ್ಮನ ನಡಪೆರೆ ಉಂಡು ನನ್ನ ಲಾಟ್ ಸೇವೆನು ಮನ್ಪಿನಂಚಿನ ಯೋಗ ಭಾಗ್ಯ ನಿಖಿಲ್ ನಂಬಿನಂಚಿನ ದೇವಿರ ನಿಖಿಲ ಮಟ್ಟೆಲಗ ಒದಗಾವಡ ಪನ್ಪಿನೆಲಿಟ್ಟು ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ ದ ಪರವಾದ ನಿಖಿಲಿಗೆ ಅಭಿನಂದನೆಲು ಪನ್ನೊಂದುಲ್ಲ ಶೌಕತ್ ಪರಂಗಿಪೇಟೆ ಮೆರುಗು ಮಾನದಿಗೆ ನಡುತ್ತೊಂದುಂಡು ಆರ್ಟ್ ವರ್ಕ್ಡ್ ನನ್ನ ಲಾತ್ ಕೆಲಸಲು ಇರೆಗು ತಿಕ್ಕದು ಅವೆತ ಪುದರು ಪುಗಾರ್ತೆ ಸುತ್ತ 4 ಪಾರಾಡು ಪನ್ಪಿನೆಲಿಟ್ಟು ಇರೆಗು ತಮ್ಮನ ಮಂತೊಂದುಲ್ಲ ಅಂಚನೆ ನನ್ನೋರಿ ಸೇವೆದಂಗನಡು ಮೆನ್ಕೊನಂಚಿನ ಜಕ್ಕಟ್ ಜವನೆ ವಿಜೇತ ಪೂಜಾರಿ ಪಜೀರು ನನ್ನ ಲಾತ್ ಸೇವೆನು ಮನ್ಪುನಂಚಿನ ಯೋಗ ಭಾಗ್ಯನ ಇರು ನಂಬಿನಂಚಿನ ತುಳುನಾಡದ ದೈವ ದೇವರಿರ ಮೊಟ್ಟೆಲಗ ಪಾಡಡು ಸೇರಿಂಚಿ ಮಾತಿನಲ್ಲ ಅನುಗ್ರಹದ ಒಟ್ಟುಗು ಆಶೀರ್ವಾದದ ಒಟ್ಟುಗು ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ ದ ಉದೀಪನ ಲೇಸಡು ವಿಜೇತ ಪೂಜಾರಿ ಪಜಿರಂಬೆರೇನ ಸನ್ಮಾನ ಮನ್ಪೆರೆ ಎಂಕ್ಲು ಪೇರ್ಮೆ ಪಡೆಯೊಂದಿಲ್ಲ ಅಂಚನೆ ನನ್ನೋರಿ ಸಮಾಜ ಸೇವೆಡು ಬೆನ್ಪುನಾರು ಅರುಣ್ ಡಿಸೋಜ ಆಂಬ್ಯುಲೆನ್ಸ್ ಚಾಲನ ವೃತ್ತಿ ಮನ್ಪುನಂಚಿನ ವೃತ್ತಿಡು ನಲ್ಲಾತ ಆರೋಗ್ಯ ಭಾಗ್ಯನು ಈರು ನಂಬಿನಂಚಿನ ದೇವರಿರೆಗು ಕೊರಡು ಅನಾಥ ಜೋಕ್ಲಿಗಂಚನೆ ಬಡಪತ್ತಡಿಪ್ಪುನಕ್ಲಿಗೆ ಸಕಾಯ ಮನ್ಪೆರೆ
ಇರೆ ಪಣವದ ಗಂಟನ ಲಾತ ದಿಂಜಡ ಪನಿಪಿನೆಲ್ಲಿಟ್ಟು ಇರೆಗ್ ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ ದ ಪರವಾದ ಈ ಪೊರ್ತುಡು ಮಾನಾದಿಗೆ ಅಂಚನೆ ನನೋರಿ ಅಬ್ದುಲ್ ರೆಹಮಾನ್ ಚಾರದ ಅಂಗದಂತೆ ಬೇಕಳ ಉಸ್ತದ್ ಮೆಮೋರಿಯಲ್ ಟ್ರಸ್ಟ್ ದ ಉಚಿತ ಆಂಬ್ಯುಲೆನ್ಸ್ ಚಾಲನೆ ಮಂತೊಂದಿಪ್ಪುನ ಇರೆಗ್ ನನ್ನ ಲಾತ್ ದೇವೇರು ಸೇವೆ ಮನ್ಪುನಂಚಿನ ಯೋಗ ಭಾಗ್ಯನ ಕೊರಡು ಪನ್ಪಿನೆಲಿಟ್ಟು ಈ ನಾಲ್ವೇರೆಗ್ಲ ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ ದ ಈ ಪೊಟ್ಟುಡು ಅಭಿನಂದನೆನ ಪನೊಂದುಲ್ಲ ತಮ್ಮನ ಬಲ್ಮನನ ಸ್ವೀಕಾರ ಮಂತಿನಂಚಿನ ನಾಲ್ವರೆಗ್ಲ ಸೊಲ್ಮೆನ ಸಂದಾಯಿತ ಮಂತುಂದು ಈ ತಮ್ಮನನ ಸ್ವೀಕಾರ ಮಂತಿನಂಚಿನ ವಿಜೇತ್ ಪೂಜಾರಿ ಪಜಿರುಂಬೆರು ತಮ್ಮನದ ಮದಿ ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ ದತ್ತ ವೇದಿಕೆ ಎತ್ತಿನ ಮಾತ ಗಣ್ಯರೇ ಇನ್ನಿತ ದಿನಟ್ಟು ಅನ್ಎಕ್ಸ್ಪೆಕ್ಟೆಡ್ ಎಂದು ಪನೋಲಿ ಯಾಕಂದ್ರೆ ಕೇಂಡ ಈ ಸನ್ಮಾನದ ವಿಷಯನೇ ಆರಿನಿ ಕಾಂಡ ಪಂಡೇರು ಇಂಚ ಇಂದುಂಡು ಇತ್ತೆ ಬನ್ನಾಗ ಅನುಕೂಲ ಬಂಡೆ ಇಂಕ ವಿಷಯನೇ ಗೊತ್ತಿದ್ದಾನೆ ನಮ್ಮ ಒಂಜಿ ಸನ್ಮಾನದಂದೆಟ್ಟು ಒವೇ ರೀತಿದ ಕಾರ್ಯನ ಮಲ್ತೈಜ ನಮ್ಮ ಮಾತೆರ್ಲ ಒವೇ ಪ್ರತಿಫಲಾಪೇಕ್ಷೆ ಇಜ್ಜಂದೆ ಮಲ್ತಿನಂಚಿತ್ತಿನ ಕಾರ್ಯನ ಸಮಾಜ ಗುರುತಿಸಗೊಂಡು ಪನ್ಪುನಕ್ಕೆ ಒಂದೊಂಜಿ ಎಡ್ಡ ನಿದರ್ಶನ ಅವೆಟ್ಲ ಎಂಕುಲು ಮಲ್ಪುನ ಒಂಜಿ ಸಮಾಜ ಸೇವೆ ಮಲ್ಲ ಮಟ್ಟದೈತೆ ಹಿರಿಯರಾಯನಂಚಿತ್ತಿನ ಸೇಸಪನ್ನೆ ಪನ್ಲಕನೆ ಉಮೇಶ್ ಅಣ್ಣನ ಸಮಾಜ ಸೇವೆ ಮಲ್ಲ ಮಟ್ಟದ ಉಂಡು ಈ ಸಮಾಜ ಸೇವೆಯನ್ನು ಗುರುತಿಸಾದ ಮುರಣಿದ ಸಂಧ್ಯಾ ಭಜನದ ವೇದಿಕೆ ನಮ್ಮ ಶ್ರೀಕೃಷ್ಣ ಭಜನಾ ಮಂದಿರದ ವತಿರ್ದು ಅರೆಗೆ ಗ್ರಾಮ ಗೌರವನ್ಲ ಸಂದಾಯಿತ ಮಲ್ತದ ಅಂಚನೆ ನಮ್ಮ ಇನಿ ಯಾರು ಪ್ರಾರಂಭ ಮಲ್ತನ ಅಂಚಿತ್ತಿನ ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ ದಂದಕ್ಕೆ ನಮ್ಮ ಮಾತೆರಲ ಸಹಕಾರ ಮಲ್ಲ ಮಟ್ಟದ ಅರೆಗೆ ಬೋರ್ಡು ದಯಗಂದು ಕೇಂಡ ಒಂಜಿ ರೀತಿ ಯಾರು ಸಮಾಜದ ದಾದ ಪಡೇರ ಅವೆರ್ದು ಐತ ಅರ್ಧ ಪಟ್ಟೆಂದು ಪನ್ಪುನ ಹಿಡ್ದಲ್ಲ ಮುಕ್ಕಾಲು ವಾಸಿ ಅವೇನು ಸಮಾಜಗೆ ಕೊರ್ಪುನಂಚಿತ್ತಿನ ಮಲ್ಲ ಮನಸ್ಸದ ಉಮೇಶ್ ಅನ್ನಗೆ ನಮ್ಮ ಮಾತೆರ್ಲ ಸಹಕಾರ ಮಲ್ಪುಗ ಅಂತ ಪಂಡದು ಇನ್ನಿತ ಈ ಸನ್ಮಾನನು ಸಂತೋಷಡು ಸ್ವೀಕಾರ ಮಲ್ತದೆ ಗುರುತಿಸಾದ ಸನ್ಮಾನ ಮಲ್ತಿನ ಅಂಚಿತ್ತಿನ ಅರೆಗಲ ಈ ಸನ್ಮಾನನು ಅರ್ಪಣೆ ಮಲ್ತಿನ ಅಂಚಿತ್ತಿನ ವೇದಿಕೆ ಡಿತ್ತಿನ ಅಂಚಿತ್ತಿನ ಮಾತ ಮಲ್ಲ ಮನಸ್ಸದ ಹಿರಿಯ ಅಕ್ಲೆಗಳ ವಂದನೆ ಅರ್ಪಿಸ ಒಂದು ಅವಕಾಶಕ್ಕೆ ಕೃತಜ್ಞತೆ ಅರ್ಪಿಸ ಒಂದು ಧನ್ಯವಾದ ಸಮರ್ಪಣೆ ಮಾಡ್ತಾರೆ ಎಲ್ಲ ಗಣ್ಯ ವ್ಯಕ್ತಿಗಳೇ. ಇವತ್ತು ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಫ್ರಂಟ್ ಮುಡಿಪು ನಮ್ಮ ಉಮೇಶ್ ಅಣ್ಣನವರು ಕನಸಿನ ಕೂಸದು. ಯಾಕೆಂತ ಹೇಳಿದರೆ ಒಬ್ಬ ವ್ಯಾಪಾರ ಏನೇ ಇರಲಿ ಅದು ಸ್ಥಾಪನೆ ಮಾಡುವಾಗ ಅವರ ಉದ್ದೇಶ ಬಹಳಷ್ಟು ಇರ್ತದೆ. ಅದನ್ನು ನಾವೆಲ್ಲರೂ ಕೂಡಿ ಉನ್ನತ ಮಟ್ಟಕ್ಕೆ ಒಯ್ದಾಗ ಅವರು ಕೂಡ ಜೀವನದಲ್ಲಿ ಯಶಸ್ವಿ ಆಗ್ತಾರೆ. ಆ ಯಶಸ್ಸಿಗೆ ಈ ಊರಿನ ನಾವೆಲ್ಲರೂ ಕೂಡ ಕಾರಣಕರ್ತರಾಗಬೇಕು. ಪ್ರತಿಯೊಬ್ಬರದಲ್ಲಿ ನಾನೊಂದು ಉದ್ಯಮವನ್ನ ವ್ಯಾಪಾರವನ್ನ ನಾವು ಸ್ಥಾಪನೆ ಮಾಡುವಾಗ ನಮ್ಮಲ್ಲಿ ಒಂದು ಕನಸನ್ನು ನಾವು ಕಟ್ಟಿಕೊಂಡಿರ್ತೇವೆ. ಆ ಕನಸು ಪ್ರತಿಯೊಬ್ಬರಿಂದಲೂ ಕೂಡ ಆ ಒಂದು ಯಶಸ್ಸಿಗೆ ಸಹಕಾರ ಇದ್ದಾಗ ಅದು ಮತ್ತಷ್ಟು ಉಜ್ವಲವಾಗಿ ಎತ್ತರಕ್ಕೆ ಬೆಳೆಯುತ್ತದೆ. ಅದೇ ರೀತಿ ಈ ಒಂದು ಸ್ಮಾರ್ಟ್ ಡಿಸೈನ್ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಯಾರಿಗೂ ಗೊತ್ತಿಲ್ಲದ ಹಾಗೆ ನಾವು ಒಂದು ಸಮಾಜ ಸೇವೆಯನ್ನ ನಾವು ಮಾಡ್ತಾ ಇದ್ದೇವೆ. ಆದರೆ ನಾವು ಪ್ರಚಾರಕ್ಕೋಸ್ಕರ ಯಾವತ್ತೂ ಕೂಡ ಒಂದು ಸಮಾಜ ಸೇವೆಯನ್ನು ಇಷ್ಟರವರೆಗೂ ಮಾಡಲಿಲ್ಲ. ಆದರೆ ಇವತ್ತು ಉಮೇಶ್ ಅಣ್ಣನಂತವರು ನಮ್ಮನ್ನ ಗುರುತಿಸಿದ್ದಾರೆ. ನಾವು ಮಾಡುವಂತ ಸಮಾಜ ಸೇವೆಯನ್ನ ಇಂಥವರು ಕೂಡ ಗುರುತಿಸಿದ್ದಾರೆ. ನನಗೊಂದು ಆಶ್ಚರ್ಯವಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಒಂದೆರಡು ದಿವಸಕ್ಕೆ ಮೊದಲು ಉಮೇಶ್ ಅಣ್ಣನವರು ನನಗೆ ಫೋನ್ ಮಾಡಿದ್ರು. ನಾನು ಕೇಳಿದೆ ನಮ್ಮಂಥವರಿಗೆ ಯಾಕೆ ಅಂತ. ನಿಮ್ಮಂಥವರಿಗೆ ನೀವೆಲ್ಲ ಹೇಳುದು ಊರಿನವ್ರು ಹೇಳ್ತಾ ಇದ್ದಾರೆ ಅಂತ ಒಂದು ಮಾತನ್ನು ಅವರು ಹೇಳಿದ್ರು. ಖಂಡಿತವಾಗಿಯೂ ನಿಮ್ಮ ಈ ಒಂದು ನಮ್ಮನ್ನ ಈ ಸಂದರ್ಭದಲ್ಲಿ ತಾವು ಗುರುತಿಸಿ ನಮಗೆ ಸನ್ಮಾನ ಮಾಡಿದ್ದಕ್ಕೆ ಅಭಾರಿ ಆಗಿರುತ್ತಾ. ಮುಂದಿನ ದಿನಗಳಲ್ಲಿ ನಿಮ್ಮ ಈ ಒಂದು ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಫಂಡ್ ಎತ್ತರೋತ್ತರಕ್ಕೆ ಬೆಳೆಯಲಿ ಅಂತ ಆಶಿಸ್ತಾ ನನ್ನೆರಡು ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಚನೆ ಕೂಡವೋರಿ ತಮ್ಮನ ಪಡೆಯನ ಶ್ರೀಯುತ ಅರುಣ್ ಡಿಸೋಜಂಬಿರ್ಲ ಎರಡು ಪಾತೆರಡು ಪಂದು ಕೇನೊಂದುಲ್ಲ. ನಾನು ರಿಕ್ಷಾ ಬೆನೊಂದಿತ್ತೆ ಫಸ್ಟ್ ಕುಡ್ಲಾಡು ಬಿಸಿ ರೋಡ್ ಪುರ ಐದು ಬೊಕ್ಕ ಇಂಚೆ ತೊಕ್ಕೊಟ್ಟು ಇಲ್ಲು ಮಂತದಾದ ಅವನಂತೆ ವರ್ಷ ಇತ್ತೇನು ಎನ್ನಡ ದಿಯ ತಾಪಣಂಜೆ ಮಂತೊಂದಿತ್ತೆ ಅಂಚೆ ಲಾಸ್ಟ್ ಹಸೆಗೋಳಿ ಬತ್ತೇನು. ಹಸೆಗೋಳಿ ಬತ್ತನಾಗ ಎಡ್ಡೆ ಸಂಘಟ ಕರ್ನಾಟಕ ರಕ್ಷಣಾ ವೇದಿಕೆ ಇಡಿತ್ತೇನು. ಅಂಚೆ ಎಂಕಲ ಜಯಂತಿಯರ್ಲ ಎಂಕ ಬಾರಿ ಪ್ರೀತಿದಾರೆ ನಮ್ಮ ಅಂಚನೆ ಉಮೇಶ್ ಅಣ್ಣ ಎಂಚಿನ ಇತ್ತೆ. ನಾನು ಉಮೇಶ್ ಅಣ್ಣ ಕೊರ್ಪುಣಿ ಪ್ರಿಂಟ್ ಅಪ್ಪ ಯಾರನ್ನೊಂಜಿ ಮಾರ್ಗದರ್ಶನಕ್ಕೆ ಒಂದೊಂದಿತ್ತೇನು
ಓ ಫಂಕ್ಷನ್ ಅಸೆಗೋಲ್ಡ್ ಮಲ್ಪುನಾಗಲ್ಲ ಉಮೇಶ್ ಅನ್ನಡ ಪ್ರಿಂಟ್ ಕೊರ್ಪುನ ಆರ್ನ ಒಂಜಿ ಮಾರ್ಗದರ್ಶನ ಅಂಚನೆ ಮಸ್ತ್ ಮಲ್ಲ ಮಲ್ಲ ಜನಗಳು ನಾವು ಯೂಟಿ ಕಾದರವಾಡು ಸಂತೋಷ್ ರೈ ಬೋಲಿಯಾರು ಅಂಚನೆ ಪ್ರಸಾದ್ ರೈ ಕಲ್ಲಿಮಾರು ಅಂಚನೆ ಅಸೆಗೋಳಿದ ನಮ್ಮ ದಿವಂಗತ ಪಟ್ಲೇರು ಆರ್ಲೆಯನ್ನ ಬಾರಿ ಪ್ರೀತಿದಾರು ಅಂಚ ಆರ್ನಲ ಮಾರ್ಗದರ್ಶನಕ್ಕೆ ಏನೊಂದಿತ್ತೆ ಎನ್ನ ಇಂಚಿನ ಫಂಕ್ಷನ್ ಇತ್ತು ನಮ್ಮ ಕುಲ್ಪುರ ಗೆಸ್ಟ್ ತಂದಿತ್ತೇನು ಅಸೆಗೋಲ್ಡ್ ಅಂಚ ಎಂಕೊಂಜಿ ಎಡ್ಡೆ ಕಾರ್ಯ ಮಲ್ಪಡ್ದು ಒಂಜಿ ಯಾಕಲ್ನ ಮಾರ್ಗದರ್ಶನ ಮಲ್ತೊಂದಿತ್ತೆ ಅಂಚ ಮುರಾಡಿ ಉಮೇಶ್ ಅಣ್ಣಗೆ ನಾನು ಫೋನ್ ಮಂತಿತ್ತೆ ಎಂಕೊಂಜಿ ಎನ್ನ ಆಂಬುಲೆನ್ಸ್ ಒಂಜಿ ಪಿರೋ ಸ್ಟಿಕ್ಕರ್ಲ ಓಡಿತ್ತಂಡು ಅಂಚ ಪಾಡ್ಗ ಒಂದು ಫೋನ್ ಮಲ್ಪ ಬಂದಿರು ಈರೊಂದೊಂಜಿ ಸನ್ಮಾನಗಳು ಗುರುತಿಸಾದ ಎನ್ನ ಪ್ರಿಂಟೆಡ್ ಒಂಜಿ ಓಪನ್ ಮಲ್ತಂದೆ ಮುಡಿಪುಡು ಅಂಚ ಹಿಂಗೆ ಬಾರಿ ಖುಷಿ ಆಂಡು ಆರು ಎಪ್ಪನೇ ಮಲ್ಪೊಡಿತ್ತನು ಅಂತ ಲೇಟ್ ಆಂಡು ಮಲ್ಲೆ ಜಾರಿಗೆ ದೇವೇರು ನನ್ನಲ ಈ ಸಂಸ್ಥೆಡು ಎಡ್ಡೆ ಬುಲೆಪಾದು ಮಾತೆರೆಗಳ ಒಂಜಿ ಆರ್ನ ಪ್ರಿಂಟೆಡ್ ಒಂಜಿ ದೇವರನ ಆಶೀರ್ವಾದ ಮಾಸ ಸರ್ವಧರ್ಮೇರು ಮಾತಾ ದೇವರನ ಆಶೀರ್ವಾದ ಆರ್ನ ಮಿತಿ ಇಪ್ಪಾಡು ಅಂಚನೆ ಆರು ಏಪ ಯಾನ್ ಫೋನ್ ಮಂತ್ರಲ್ಲ ದೆತ್ತದ ಎಂಚಿನ ವಿಷಯ ಹತ್ರ ಪನ್ಪೇರು ಅಂಚ ಆರನೇ ಮಿತಿ ಎಂಕ್ ಮಸ್ತ್ ಪ್ರೀತಿ ಅಂಚ ಮಾತೆರ್ಲ ಮೂಲಿತ್ತಿನ ಗಣ್ಯರಿಗೆ ಅಂಚ ಸಾಪಿ ನಮ್ಮ ಬಬ್ಬುಗ ಟ್ಯಾರ್ಲ ಅಂಚನೆ ಆರು ಏಪನೆ ಆ ಟೈಮ್ ಬಿಡಿನ ಕಾರಣ ಗುರ್ತಾ ಆರು ಎಂಚಿನ ಸಮಸ್ಯೆ ಸೇವಿತನ ಆರ್ಲ ಏನಡ ಪನೊಂದಿಪ್ಪೇರು ಎಂಚಿನ ಅಲ್ಪ ಎಂಚಿನ ಉಂಡು ಅಂಚ ಆರ್ಲ ಅಂಚನೆ ಬಾರಿ ಏರ್ಲ ಪ್ರಚಾರ ಪಡೋನ್ನರತ್ತು ಯಾನ್ಲ ಪ್ರಚಾರ ಬಿಡ್ಚಿ ಎಂಕ್ ಪ್ರಚಾರ ನಂಗೆ ಅಗತ್ಯ ಇಜ್ಜಿ ದಯಪಂಡ ನಮ್ಮ ಸೇವೆ ಮಲ್ತೊಂದಿಪ್ಪ ನಮ್ಗೆ ದೇವರನೇ ಒಂಜಿ ಅವು ಆಶೀರ್ವಾದ ಇತ್ತನ ಯಾವ ಒಂದು ಕೈಕಾರ ಸುಖ ಕೊರೋಡು ಏಪಲ ನಮ್ಮ ದಾಲ ಇತ್ತದತ್ತು ನಮ್ಮ ಬೆನ್ಪುಣಿ ಬೊಕ ಏರ್ಲ ಇತ್ತನ ಸಾಹಿತ್ಯ ಉತ್ಪಾದ ಮಲ್ತು ಕೊರ್ಪುಣಿ ಅಂಚಿನ ಸಮಾಜ ಸೇವೆ ಮಲ್ತದು ಈ ವೇದಿಕೆ ಪಾತ್ರ ಅವಕಾಶ ಮಲ್ತನ ಉಮೇಶ್ ಅಣ್ಣನ ಆರ್ನ ಕುಟುಂಬಕ್ಕೆ ಏಪಲ ದೇವರ ಆಯುಷ ಆರೋಗ್ಯ ಕೊರ್ದು ಕನ್ನಡ ರಾಡ್ ಪಾತ್ರ ಬಗ್ಗೆ ಜೈ ಹಿಂದ್ ಜೈ ಕರ್ನಾಟಕ ಎಡ್ಡೆ ಪುದತಿರಿಗ್ಲ ತಾದಿ ಬೊಲ್ಪುವಾರು ಶ್ರೀ ಇರ ನೇಮು ಪೂಜಾರಿ ಜಿಲ್ಲಾ ಗೌರವ ಗುರಿಕಾರ್ಯರು ದಕ್ಷಿಣ. ನನ್ನ ಆತ್ಮೀಯರು ಆದಂತಹ ಸನ್ಮಾನ್ಯ ಶ್ರೀ ಜಗದೀಶ್ ಆಳ್ವರೆ ಕುಯತ್ತಬೈಲು ಇವರೇ, ಇಸ್ಮಾಯಿಲ್ ಶಫಿಯವರೇ, ಗಣೇಶ್ ನಾಯ್ಕ ಅವರೇ, ಶೇಷಪ್ಪಣ್ಣವರೇ, ಕವಿತಾ ಗಟ್ಟಿಯವರೇ, ಗೋಪಾಲ್ ಬಂಗೇರವರೇ, ಲಕ್ಷ್ಮಣ ಸಾಲಿಯನ್ರವರೇ, ಈಗ ಸನ್ಮಾನ ಪಡೆದಂತಹ ಗಣ್ಯರೇ, ಸಭಿಕರೇ, ಮಾಧ್ಯಮ ಮಿತ್ರರೇ, ಇಂದು ಡಿಜಿಟಲ್ ಪ್ರಿಂಟ್ ಈ ಸುಂದರ ಒಂದು ಕಾರ್ಯಕ್ರಮ. ಶೇಷಪ್ಪಣ್ಣನವ್ರ ಹತ್ರ ಕೇಳಿದೆ ಯಾನ್ ಏತು ಬರೆದು ಪಾತ್ರೆಗಳು ಅಂತ. ಅದಕ್ಕೆ ಅವ್ರು ಹೇಳಿದ್ರು ಒಂದು 2 ಚುಟುಕು ಪಣ್ಣು ಪರ್ಲೆ ಕೊಂಚ 10 ನಿಮಿಷ ಪಾತಿರಲಿ ಅಂತ. ಹಾಗೆ ಒಂದು 10 ನಿಮಿಷ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಭಾರತ ಧಾರ್ಮಿಕತೆಯ ತುಟಿಲು, ವೇದ ಉಪನಿಷತ್ತುಗಳ ಭಟ್ಟರು. ಉಮೇಶ ನನ್ನ ಅಕ್ಕನ ಮಗ. ಆದ್ದರಿಂದ ಈ ವೇದಿಕೆಯಲ್ಲಿ ಏಕವಚನದಿಂದ ಮಾತಾಡ್ತಾ ಇದ್ದಾನೆ ಉಮೇಶ ಎನ್ನುವುದಾಗಿ. ಧಾರ್ಮಿಕತೆಯ ತೊಟ್ಟಿಲು, ವೇದ ಉಪನಿಷತ್ತುಗಳ ಬಟ್ಟಲು, ಇದನ್ನೇ ಪೂರಕವಾಗಿ ಉಮೇಶ ಮಾಡಿರುವಂತಹ ಕೆಲಸ ಅಂತ ಹೇಳಿದ್ರೆ ಇಲ್ಲಿ ಹೋಮ, ಆನಂತರ ದೇವತಾ ಕಾರ್ಯಕ್ರಮ, ಆದ ನಂತರ ಬೇರೆ ಕಾರ್ಯಕ್ರಮ. ನಾನು ಚಿಕ್ಕ ಇರುವಾಗಲೇ ಬರಲೆ ಉಮೇಶ. ಯಾಕೆ ಅಂತ ಹೇಳಿದ್ರೆ ಆವಾಗಲೇ ಚಿತ್ರ ಮಾಡುವಂತಹ ಒಂದು ಕಲೆ ಚಿಕ್ಕ ಇರುವಾಗ ಬಾರಿ ಹುರುಪು. ಎಲ್ಲಿ ಹೋದ್ರೆ ಕಾಗದ, ಪೆನ್ಸಿಲು, ಅಲ್ಲೇ ಚಿತ್ರಕಲೆ. ಅದು ಬರುತ್ತಾ ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ ಹರೇಕಳ ಹಾಜಬ್ರವರ ಚಿತ್ರದ ಕಡೆಯತ್ತ ಹೋಗಿ ಎಲ್ಲೆಡೆ ಜನಪ್ರಿಯ ಆಗಿದೆ. ಉಮೇಶ ಅಂತ ಹೇಳಿದ್ರೆ ಯಾರು ಏನು ಅಂತದ್ದು ಕೆಲವರು ಕೇಳುವವರಿದ್ದಾರೆ. ಬಹುಶಃ ಇವಾಗಲೇ ಮೊನ್ನೆಬ್ಬರು ಕೇಳಿದರು, ಅವರಿಗೊಂದು ಸನ್ಮಾನ ಮಾಡ್ಕೊಂಡು ಓಲ್ಪತಿಕ್ಕೆ ಬೇರೆ ಅಂತ. ಹೀಗೆ ಚಿಕ್ಕ ಪ್ರಾಯದಲ್ಲಿ ಸಾಧನೆ. ಅರ್ಜುನ ಒಂದು ಕಡೆ ಕೇಳಿದ, ಮಾಧವನಲ್ಲಿ ಮಾಧವ ಕರ್ಮ ಎಂದರೇನು? ಮಾಧವ ಕರ್ಮ ಎಂದರೇನು? ಉತ್ತಮ ಫಲ ಕೊಡುವುದು ಯಾವುದಿದೆಯೋ ಅದೇ ನಿಜವಾದ ಕರ್ಮ. ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಇರ್ತಾರೆ. ಆದರೆ ಉಮೇಶ್ ಹಾಗಲ್ಲ. ವಾಲ್ತಾಜೆ, ಪಂಜುರ್ಲಿ, ಕರ್ಲೂರ್ಟಿ, ಸತ್ಯದೇವತಾ ಕ್ಷೇತ್ರದಲ್ಲಿ ಕಾರ್ಯದರ್ಶಿಯಾಗಿ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ಯಾವುದೇ ಲೋಪವಿಲ್ಲದೆ ಅಲ್ಲಿ ಯಶಸ್ವಿಯಾಗಿ ಆ ಧಾರ್ಮಿಕ ಕಾರ್ಯದಲ್ಲಿ ಹೆಚ್ಚಿನ ಒಂದು ಕೆಲಸ ಮಾಡಿದಂಥ ವ್ಯಕ್ತಿ. ಅದೇ ರೀತಿ ಇಲ್ಲಿ ಗೌರವಾನ್ವಿತರಾದಂಥ ಲಕ್ಷ್ಮಣ ಸಾಲಿಯನ್ರಿದ್ದಾರೆ. ಬೆಳ್ಳೂರು ಗುಳಿಗನ ಕಾರ್ಯಕ್ರಮ, ಕಲ್ಲೂರ್ಟಿ, ಪಂಜೂರ್ಲಿ, ಅದರಲ್ಲಿ ಕೂಡ ಸಕ್ರಿಯ ಪಾತ್ರ.
ಅದೇ ರೀತಿ ಸಾಮಾಜಿಕ ಕಾರ್ಯ, ಶ್ರೀ ಧರ್ಮಸ್ಥಳ ಯೋಜನೆಯಲ್ಲಿ ಮಹತ್ತರವಾದಂತಹ ಕಾರ್ಯ, ಹೀಗೆಲ್ಲ ನೋಡಿದಾಗ ವಿವಿಧೆಡೆ ಇಂದಿನ ಒಂದು ಕಾರ್ಯಕ್ರಮ ಕೂಡ ಭಗವಂತ ಒಳ್ಳೆಯ ರೀತಿಯಿಂದ ಮಾಡಲಿಕ್ಕೆ ಅವಕಾಶ ಮಾಡಿದ್ದಾರೆ. ಖಂಡಿತ ಇದರಲ್ಲಿ ಅತ್ಯಂತ ಯಶಸ್ವಿಯಾಗಿ ಇದರ ಇನ್ನೊಂದು ಶಾಖೆ ಬೇರೆ ಕಡೆ ಆಗುವಂತೆ ಕೂಡ ಭಗವಂತ ದಯಪಾಲಿಸಲಿ. ಒಬ್ಬರು ತಿಳಿದವರು ಹೇಳಿದರು, 1 ವರ್ಷದ ಫಲ ದೊರೆಯಬೇಕಾದ್ರೆ ಧಾನ್ಯದ ಬೀಜ ಬಿತ್ತು, 10 ವರ್ಷದ ಫಲ ದೊರೆಯಬೇಕಾದ್ರೆ ಹಣ್ಣಿನ ಬೀಜ ಬಿತ್ತು, 1000 ವರ್ಷದ ಫಲ ದೊರೆಯಬೇಕಾದ್ರೆ ಶಿಕ್ಷಣದ ಬೀಜ ಬಿತ್ತು ಎಂಬುದಾಗಿ. ಆ ಶಿಕ್ಷಣದ ಬೀಜವನ್ನು ಬಿತ್ತುತ್ತಿರುವಂಥ ಉಮೇಶ ಇನ್ನು ಹೆಚ್ಚಿನ ಶಾಖೆಗಳು ಆಗಲಿ. ಪ್ರಪ್ರಥಮವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿರುವಂತಹ ಇಮಿಡಿಪು ಕುಂಡಲಿನಿ ಋಷಿವರಿಯ ಅನಾದಿಯಲ್ಲಿ ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ಬಂದು ಇಲ್ಲಿ ತಪಸ್ಸು ಮಾಡಿದಂತಹ ಪುಣ್ಯ ಸ್ಥಳ ಇಲ್ಲಿದೆ. ಅದೇ ಕುಂಡಲಿನಿ ಋಷಿ ಇರದಲ್ಲಿ ತಪಸ್ಸು ಮಾಡಿದಂತಹ ಕುಂಡಾವು ಬರುತ್ತಾ ಕುಂಡಲಿನಿಂದ ಕುಂಡಾವು ಎನ್ನುವಂಥ ಹೆಸರು ಬಂತು, ತಮಗೆಲ್ಲ ಗೊತ್ತಿದೆ. ಚಂದ್ರಗಿರಿಯಿಂದ ದೊಡ್ಡಮ್ಮ ಸಣ್ಣಮ್ಮ ಜಟಾಧಾರಿಗಳು ಇರಕ್ಕೆ ಬಂದು ಇರದಲ್ಲಿ ತಪಸ್ಸು ಮಾಡಿದಂಥ ಪುಣ್ಯ ಸ್ಥಳ ಇರ. ಉಮೇಶನ ತಾಯಿ ನನ್ನ ಅಕ್ಕನ ಸ್ಥಳ ಇರ. ಅಸೈಗೋಳಿ ತಂಗಿ ಜಟಾಧಾರಿಯಾದಂಥ ಆ ಸನ್ಯಾಸಿ ಕೊನೆಗೆ ಬಂದದ್ದು ಅಸೈಗೋಳಿಯಲ್ಲಿ. ಅಲ್ಲೇ ಉಮಾಶ ಶಾಖೆ ಪ್ರಾರಂಭ ಮಾಡಿದಂತಹ ಸ್ಥಳ. ತಾಯಿಗೂ ಮಗನಿಗೂ ಇರುವಂಥ ಅನೋನ್ಯತೆ ಇಲ್ಲಿ ಕೂಡ ನಮಗೆ ಕಾಣ್ತದೆ. ಆನಂತರ ಇಲ್ಲಿ ಸನ್ಮಾನ ಮಾಡಿದಂಥ ವಿಚಾರದ ಬಗ್ಗೆ ಒಂದೆರಡು ಮಾತು. ಜಾತಿ ಭೇದ ಇಲ್ಲದೆ ಎಲ್ಲರಿಗೆ ಸನ್ಮಾನ ಅತ್ಯುತ್ತಮವಾದಂಥ ಒಂದು ಯೋಜನೆ. ಸ್ವಾಮಿ ವಿವೇಕಾನಂದ ಹೇಳಿದರು, ಭಾರತದಲ್ಲಿರುವಂತಹ ವಿದ್ಯೆ ಎಲ್ಲಿದೆ? ಭಾರತದಲ್ಲಿ ವಿದ್ಯೆ ಧರ್ಮ ಗ್ರಂಥದಲ್ಲಿ ಇಲ್ಲ, ಕುರಾನ್ನಲ್ಲಿ ಇಲ್ಲ, ಬೈಬಲ್ನಲ್ಲಿ ಇಲ್ಲ. ಹೀಗೆ ರಾಮಾಯಣದಲ್ಲಿ ಇಲ್ಲ, ಮಹಾಭಾರತದಲ್ಲಿ ಇಲ್ಲ. ಭಾರತದಲ್ಲಿ ವಿದ್ಯೆ ಗೀತೆಯಲ್ಲೂ ಇಲ್ಲ, ನೀತಿಯಲ್ಲೂ ಇಲ್ಲ. ಭಾರತದಲ್ಲಿ ವಿದ್ಯೆ ಅಡಿಗೆಯ ಪಾತ್ರ ಎಲ್ಲಿದೆ? ನೀನು ನನ್ನನ್ನು ಮುಟ್ಟಬೇಡ ಎನ್ನುವುದೇ ಭಾರತದಲ್ಲಿ ಇರುವಂತಹ ವಿದ್ಯೆ. ಹೀಗೆ ಅಸ್ಪೃಶ್ಯತೆ, ಅನಕ್ಷರತೆ ಮತ್ತು ದಾರಿದ್ರ್ಯತೆ ಇದು ತೊಳಗಿದ್ರೆ ಭಾರತ ಉದ್ಧಾರವಾಗ್ತದೆ. ಸ್ವಾಮಿ ವಿವೇಕಾನಂದ ಹಿಂದೆ ಅದಕ್ಕೆ ಭದ್ರ ಪಂಚಾಂಗ ಕಟ್ಟಿದ್ರು. ಬರುತ್ತಾ ಬೇರೆ ಬೇರೆ ಯೋಜನೆಗಳು ಬಂದಿವೆ. ಚಿತ್ರಕಲೆಯಲ್ಲಿ ಉಮೇಶನ ಬಗ್ಗೆ ಅನ್ನುತ್ತಿದ್ರೆ ಪದ್ಮಶ್ರೀ ಪಡೆದಂಥ ಹಾಜಬ್ಬರ ಬಗ್ಗೆ ಚಿತ್ರ ಬಿಡಿಸಿ ಇನ್ನೂ ಅನೇಕ ಕಡೆ ಒಬ್ಬ ವ್ಯಕ್ತಿ ಒಂದು ಜಿಲ್ಲೆಯಲ್ಲಿ ಹೆಸರು ಪಡೆಯಬಹುದು. ಅತ್ಯಂತ ಸರಳತೆ, ಮಿತ ಮಾತು, ಒಂದು ಮುಗುಳ್ನಗೆ, ಯಾರಿಗೂ ನೋವಿಲ್ಲದ ಮಾತು. ಒಬ್ಬ 2 ಜಿಲ್ಲೆಯಲ್ಲಿ ಕೆಲಸ ಮಾಡಿರುವಂತಹ ಚಿಕ್ಕ ಪ್ರಾಯದಲ್ಲಿ ಮಾಡಿರುವಂತಹ ಸಾಧನೆ, ಅದಕ್ಕೆ ಭಗವಂತನ ಆಶೀರ್ವಾದ ಇಲ್ಲದಿದ್ರೆ ಆಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡದಲ್ಲಿ ಕೂಡ ಆ ಸಂಬಂಧಪಟ್ಟ ಇಲಾಖೆಯಿಂದ ಕೆಲಸ ಸಿಕ್ಕಿ ಉಡುಪಿಯಲ್ಲೂ ಕೂಡ ಸಿಗಬೇಕಾದ್ರೆ 2 ಜಿಲ್ಲೆಯಲ್ಲಿ ಅದೊಂದು ದೇವರ ಆಶೀರ್ವಾದ ಅಂತ ಭಾವಿಸಿದ್ದೇನೆ. ಉಮೇಶ ಈ ಕಡೆ ಎತ್ತ ನೋಡುತ್ತಿದ್ದಾನೆ. ಕುದುರೆಗೆ ಬೇಕು ಚಾಟಿ, ಕೆಲವೊಮ್ಮೆ ಭಾಷಣ ನಿಲ್ಲಿಸಲು ಬೇಕು ಚೀಟಿ. ಹೀಗೆ ಕೆಲವು ದೊಡ್ಡ ಸಭೆಯಲ್ಲಿ ವಿಪರೀತ ಭಾಷಣ ಮಾಡಿದಾಗ ಚೀಟಿ ಬರ್ತದೆ. ನಮ್ಮ ಆತ್ಮೀಯರಾದಂಥ ಶೇಷಪ್ಪಣ್ಣ ಹೇಳಿದ್ರು, ಒಂದು ಚುಟುಕು ಹೇಳಿ ಅಂತ, ಅದಕ್ಕೆ ಹೇಳಿದೆ. ಮತ್ತೊಂದು ಕಡೆ ಜಾತಿ ಭೇದದ ಬಗ್ಗೆ ಮಾತಾಡುತ್ತಿದ್ರೆ ಇಲ್ಲಿಗೆ ಎಲ್ಲ ಆ ಜಾತಿ ಈ ಜಾತಿ ಎನ್ನುವರಿಲ್ಲ, ಎಲ್ಲರೂ ಬಂದು ಇದರ ಪ್ರಯೋಜನ ಪಡೀತಾರೆ. ಹೀಗೆ ಅಂಥ ಒಂದು ಕೇಂದ್ರದ ಬಿಂದು ಇದು. ಉತ್ತಮವಾಗಿ, ಸುಲಲಿತವಾಗಿ, ಸಾಂಗಮಯವಾಗಿ, ಆನಂದಮಯವಾಗಿ, ಅಂದವಾಗಿ, ಚಂದವಾಗಿ, ಮನಮೋಹಕವಾಗಿ, ಎಲ್ಲಕ್ಕೂ ಮಿಗಿಲಾಗಿ ಚೈತನ್ಯದ ಹಾದಿಯಾಗಿ ಇದು ಬೆಳೆಯಲಿ. ಅದೇ ರೀತಿ ನಾನು ಜಾತೀಯತೆಯ ಬಗ್ಗೆ ಹೇಳಿದೆ. ಒಂದು ಕಡೆ ಹೇಳಿದ್ರು ಒಬ್ಬರು ಹಿರಿಯ ಸಾಹಿತಿ ವಾಲ್ಮೀಕಿಯ ಬಗ್ಗೆ, ಅಯ್ಯ ವಾಲ್ಮೀಕಿ, ನೀನು ಬರೆದ ರಾಮಾಯಣ ಬೇಕು, ನೀನು ಬೇಡ. ಅಯ್ಯ ವಾಲ್ಮೀಕಿ, ನೀನು ಬರೆದ ರಾಮಾಯಣ ಬೇಕು, ನೀನು ಬೇಡ. ಯಾಕೆಂದರೆ ನೀನು ಬೇಡ. ಹೀಗೆ ಇಲ್ಲೊಂದು ಚುಟುಕು, 2 ಚುಟುಕುಗಳ ನಂತರ ಇನ್ನೊಂದು ಕಡೆಗೆ ನಮ್ಮ ಮಿತ್ರ ಜಗದೀಶ್ ಆಳ್ವರ ಒಂದು ಮಾತನ್ನ ಬಹುಶಃ ಹೇಳಿದ್ದಾರೆ ಅಂತ ಭಾವಿಸಿ ಕರ್ಣನ ಬಗ್ಗೆ ಒಂದು ಮಾತು ಕೇಳಿ, ಆದಿಕವಿ ಪಂಪನ ಬಗ್ಗೆ ಹೇಳಿ
ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಈ ತನಕ ನೀವು ಕಣ್ಣು ತೂಗಾಡಿಸುತ್ತಿಲ್ಲ, ಬಾಯಿ ಆಕಳಿಸುತ್ತಿಲ್ಲ, ಆದ್ದರಿಂದ ನನ್ನ ಮಾತು ಸ್ವಲ್ಪ ಮುಂದೆ ಹೋಯಿತು. ಬಹುಶಃ ಅಜಿತ್ ಅಣ್ಣ ಇಲ್ಲಿ ನಮ್ಮ ಸೇಸಪರು ಯಾರೂ ಕಣ್ಣು ತೂಗಾಡಿಸುತ್ತಿಲ್ಲ. ಆದ್ದರಿಂದ ಇನ್ನು 1-2 ನಿಮಿಷ ನಾನು ಮುಂದೆ ಹೋಗಲಿಕ್ಕೆ ಪ್ರಯತ್ನ ಪಡ್ತೇನೆ. ಆದಿಕವಿ ಪಂಪ ಮಹಾಭಾರತದಲ್ಲಿ ಹೇಳಿದ್ದು, ಮಹಾಭಾರತದಲ್ಲಿ ನೆನೆದೊಡೆ ಕರ್ಣನಂ ನೆನೆ ಎಂಬುದಾಗಿ. ಕುಂಬಳೆ ಸುಂದರರಾಯರು ಕರ್ಣನ ಬಗ್ಗೆ ಹೇಳಿದಂತಹ ಒಂದು ರಥವನ್ನು ಎತ್ತುತ್ತಾ ಇರುವಾಗ ಹೇಳಿದ ಮಾತನ್ನು ಹೇಳಿ ಕೊನೆಗೊಳಿಸಲಿಕ್ಕೆ ಅಪೇಕ್ಷೆ ಪಡ್ತಿದ್ದೀನಿ. ಮಹಾರಥಿ ಕರ್ಣ ರಥವನ್ನು ಎತ್ತಾ ಇದ್ದಾನೆ. ಕ್ಷತ್ರಿಯರ ಧರ್ಮ ಹೇಳಿದೆ, ಅಪಚ್ಯುತ ವಾಹನರ, ಪರಿಮುಕ್ತ ಕೇಶಿಗಳ, ಗತಿ ವಿಹೀನರ, ತರವಲ್ಮೇಕ ಜಲಸಂಗಾತರನ್ನು ಇರುವುದು ಸರಿಯಲ್ಲ. ಹುತ್ತವನ್ನು ಏರಿದವರನ್ನ, ಮರವನ್ನು ಏರಿದವರನ್ನ, ನೀರಿನಲ್ಲಿ ಮುಳುಗಿದವರನ್ನ, ಆಯುಧ ಕಳೆಗೊಂಡವರನ್ನ, ಆಯುಧ ಇಲ್ಲದವರನ್ನ ಕೊಲ್ಲುವುದು ಸರಿಯಲ್ಲ ಅಂತ ಕರ್ಣ ರಥವನ್ನು ಎತ್ತುವಾಗ ಹೇಳಿದಂಥ ಒಂದು ಚುಟುಕು. ನನ್ನ ಹಣೆಯಲ್ಲಿದೆ ದೊಡ್ಡ ಜಾಗ, ನನ್ನ ಹಣೆಯಲ್ಲಿದೆ ದೊಡ್ಡ ಜಾಗ, ಬ್ರಹ್ಮ ಬರೆದನು ಆಗ. ಇದೆಲ್ಲ ನನ್ನ ಯೋಗ, ಇದೆಲ್ಲ ನನ್ನ ಯೋಗ, ಇದು ನನ್ನ ಜೀವನದ ಒಂದು ಭಾಗ ಅಂಥ ಮಹಾರಥಿ ಕರ್ಣ ಮಹಾಭಾರತದಲ್ಲಿ ನೆನೆದೊಡೆ ಕರ್ಣನಂ ನೆನೆ. ಹೀಗೆ ಯಾಕೆಂದರೆ ಜಗದೀಶಣ್ಣ ಅವರು ಧಾರ್ಮಿಕದಲ್ಲೂ ಸಾಹಿತ್ಯದಲ್ಲೂ ಎಲ್ಲ ಕಡೆಯವರ ಪ್ರಚೋದನೆ, ಎಲ್ಲರಿಗೆ ಸಪೋರ್ಟ್ ಕೂಡ ಇದೆ. ಹೀಗೆ ಇಷ್ಟು ಹೇಳಿ ಬಹುಶಃ 5 ನಿಮಿಷ ಜಾಸ್ತಿ ಮಾತಾಡಿದೆ. ಹೀಗೆ ಬಹಳ ಅಂದದ ಚಂದದ ಬಹು ಸುಂದರ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಆಗಿದೆ. ಇನ್ನೊಂದು ಬ್ರಹ್ಮಕಲಶ ಇದೆ. ಹೀಗೆ ಬೇರೆ ಕೆಲಸ ಇರುವುದರಿಂದ ನಾನು ಸ್ವಲ್ಪ ಮುಂದೆ ಹೋಗ್ತೇನೆ. ಉಮೇಶನಿಂದ ಹೆಚ್ಚಿನ ಒಂದು ಕೆಲಸ ಕಾರ್ಯ ಆಗಲಿ, ಸ್ವಲ್ಪ ಜನಕ್ಕೆ ಇಲ್ಲಿ ಕೆಲಸ ಸಿಗುವಂತಾಗಲಿ, ಬರಬರುತ್ತಾ ಎಲ್ಲರ ಸಹಕಾರ ದೊರೆಯಲಿ, ಭಗವಂತನ ಆಶೀರ್ವಾದ ಸಂಪೂರ್ಣ ಇರಲಿ, ಇದರ ಶಾಖೆ ಕೂಡ ಮುಂದೆ ಬೇರೆ ಕಡೆ ಕೂಡ ತೆರೆಯುವಂತಾಗಲಿ ಎಂಬುದಾಗಿ ಹೇಳಿ, ನಾನು ಈ ಸಂದರ್ಭದಲ್ಲಿ ಸೇರಿದಂಥ ಗಣ್ಯರಿಗೆ ತಮಗೆಲ್ಲ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಜಗತ್. ಮೇನ ಕೊರ್ಪಿನ ವೇತು ಈ ಚಾರಲಿನ ಎಂಕ್ಲ ಗೇನದ ಅಧಿಕದಿಂಜಾಯ ನಂಚಿನ ಹಿರಿಯರು ಶ್ರೀ ಇರ ನೇಮು ಪೂಜಾರಿ ಇರ್ನ ಮಾತಪ ಕುರ್ನಾಡು ಗುರಿಕಾರ್ಯರು ಕುರ್ನಾಡು ಗ್ರಾಮ ಪಂಚಾಯತಿಗೆ ಸೇరించి ಮಾತೇನ ಪರವಾದ ಉಡಲಿರ್ತಿದ ಸೊಲ್ಮಿನ ಸಂದಾಯಿತ ಮಂತೊಂದು ಉಮೇಶ್ ಅಣ್ಣರಿಗೆ ನೆಂಪುದ ಕಾಣಿಕೆಯನ್ನು ಕೊಡು ಪಣ್ಣದಕ್ಕೆ ಏನೊಂದುಲ್ಲ ಅಂಚನೆ ನನ್ನೂರಿ ಬಿನ್ನೆರು ಶ್ರೀ ಜಗದೀಶ್ ಆಳ್ವಾ ಗುರಿಕಾರ್ಯರು ಗೋವರ್ಧನೋತ್ಸವ ಸಮಿತಿ ಮುಡಿಪು ಇರೇಗ ಸೇಂಚು ಮಾತಿನ ಪರವಾದ ದಿಂಜಿ ಉಡಲ್ದ ಸೊಲ್ಮೆನೆ ಸಂದಾಯ್ತ ಮಂತೊಂದುಲ್ಲೆ ಅಂಚನೆ ನನ್ನೂರಿ ಬಿನ್ನೆರೆ ಮನೆಡು ಒಲಗಾಯನರು ಶ್ರೀ ಗೋಪಾಲ ಬಂಗೇರ ಮಿತ್ತ ಕೊಡಿ ಕುರ್ನಾಡು ಗ್ರಾಮ ಪಂಚಾಯತ್ ಸದಸ್ಯರು ಈ ಪೊರ್ತುಡು ಹಿರಿಯ ಇರುವಿಕೆಯನ್ನು ಗುರುತಿಸುವ ಒಂದು ಹಿರಿಗಳ ಸ್ಮರಣಿಕೆಯನ್ನು ಕುರಿತು ಗೌರವಿಸುವ ಒಂದಿಲ್ಲ ಅಂಚನೆ ನನ್ನೂರಿ ಡಾಕ್ಟರ್ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟಿ ಗೌರವ ಡಾಕ್ಟರೇಟ್ ಪುರಸ್ಕೃತರು ಸಾಮಾಜಿಕ ಕಾರ್ಯಕರ್ತರು ಇರಿಗಳ ಸರಿಂಚ ಮಾತಿರುವ ಪರವಾದ ದಿಂಜಿ ಉಡಲ್ದ ಮೂಕ್ಯದ ಸೊಲ್ಮೆನೆ ಸಂದಾಯಿತ ಮಂತೊಂದುಲ್ಲ ಅಂಚನೆ ಹಿರಿಯರಾಯನ ಶ್ರೀ ಈರಾ ನೇಮ ಪೂಜಾರಿ ಜಿಲ್ಲಾ ಗೌರವಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಇರೇಗಲ ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ದ ಪರವಾದ ಸರಿಂಚ ಮಾತಿನ ಪರವಾದ ದಿಂಜಿ ಉಡಲ್ದ ಸೊಲ್ಮೇಲು ಅಂಚನೆ ಶ್ರೀಯುತ ಲಕ್ಷ್ಮಣ ಸಾಲಿಯನ ಬಳ್ಳೂರು ಹಿರಿಯರನ್ನ ಮೊಟ್ಟಿಗುಲ್ಲರು ಹಿರಿಯರನ್ನ ಸರಿಂಚ ಮಾತಿನ ಪರವಾದ ದಿಂಜಿ ಉಡಲ್ದ ಗೌರವಪೂರ್ವಕವಾದ ಸೊಲ್ಮೆನೆ ಸಂದಾಯಿತ ಮಂತೊಂದುಲ್ಲೆ ಶ್ರೀತ ಸಿಸಪ್ಪ ಟೈಲರ್ ಬಜೀರ್ ಮೆರುಲರ್ ಹಿರಿಯರಾಯನ ಹಿರಿಯಲ್ನ ಉಪಸ್ಥಿತಿಯನ್ನ ಗೌರವಿಸುವಂದು ಹಿರಿಗ ನೆಂಪುದ ಕಾಣಿಕೆನ ಸಂದಾಯಿತ ಮಂತೊಂದು ಮಾತಿನ ಪರವಾದ ಹಿರಿಗ ಸೊಲ್ಮೆನೆ ಸಂದಾಯಿತ ಮಂತೊಂದುಲ್ಲೆ ಅಂಚನೆ ನನ್ನೂರ್ತಿ ಅಕ್ಕನ ಮೊಟ್ಟಿಗೆಲ್ಲರು ಶ್ರೀಮತಿ ಸವಿತಾ ಗಟ್ಟಿ ಸೇವಾ ಪ್ರತಿನಿಧಿ ಗ್ರಾಮ ಚೌಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಿರಿಗಲ ಇನ್ನು ಉಪಸ್ಥಿತಿಯನ್ನ ಗೌರವಿಸುವಂದು ಈ ಪೊರ್ತುಡು ಹಿರಿಗ ಸೊಲ್ಮೆನೆ ಸಂದಾಯಿತ ಮಂತೊಂದುಲ್ಲ ಈ ಲೇಸನು ನನ್ನಾತು ನಾಲೂರಿಗೂ ಪಟ್ಟೆರೆ ಒಂಜಿ ಬಾರಿ ಆತ ಸಹಕಾರ ಕೊನಿಂಚಿನ ಹೊಸ ಕುರಲ್ ಚಾನೆಲ್ ಒಂದಿತ್ತ ನಿರ್ವಾಹಕಿರು ಬತ್ತದು ಸ್ಮರಣಿಕೆಯಿಂದ ನೋಡ್ಪಣ್ಣದಕ್ಕೆ ಏನೊಂದಿಲ್ಲ ಹೊಸಕುರು ಚಾನಲ್ದ ನಿರ್ವಾಹಕರ ಚಾವಡಿಗೆ ಬರಡು ಉಮೇಶಣ್ಣನ ಕೈದ ಸ್ಮರಣಿಕೆಯಿಂದ ನೋಡ್ಪಣ್ಣದಕ್ಕೆ ಏನೊಂದಿಲ್ಲ ಅಂಚನೆ ಈ ಬೊರ್ತುಡು ಉಮೇಶಣ್ಣನ ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ದ ಉದಿಪನಲ್ಲಿ ಇಸ್ಗ್ ಅದನ್ನ ಲೆಪ್ಪೊಲಿಗೆ ಹೋಗ್ಕೊಂಡು ಸೇರಿ ನಂಚಿನ ಮಾತಿರಗಲ ಒಂಜೇ ಪಾತಿರುಡು ಸೊಲ್ಮೆನೆ ಸಂದಾಯ್ತ ಮಂತೊಂದು ಅವೇ ರೀತಿ ಇನ್ನಿತ ಈ ಲೇಸಿನ ಪೊರ್ಲುಡು ಮಾನಯ್ಯನಾರ ನಮ್ಮ ರೇಣುಕಾ ಕಣಿಯೂರು ಬೇರೆ ಬತ್ತದ ಬತ್ತಿ ಬಿನ್ನೇರಿಂದ ನೆಂಪುದ ಕಾಣಿಕೆಂದ ಎತ್ತ ನೋಡು ಅಡ್ಡ ಭಿನ್ನಾಯ್ತೊಂದಿಲ್ಲ
ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ ಪನ್ಪಿನ ಒಂಜಿ ಹೊಸ ಒಂಜಿ ಕಾನ್ಸೆಪ್ಟಿನ ಎಂಕಲ್ನ ಮುಡಿಪು ಪ್ರದೇಶಡ್ ಒಂಜಿ ಅಗತ್ಯತೆ ತೂದು ನಮ್ಮನ ಬೊಲ್ಲೂರ್ದ ಉಮೇಶರ್ ಮಲ್ದರ್ ಪ್ರಥಮತವಾದ ಅರ್ನ ಇನಿ ಮಲ್ತಿನ ಶುಭ ದಿನತ ಈ ಸಂದರ್ಭಡ್ ಅವು ಉಜ್ವಲವಾದ ಮುಡಿಪು ಪರಿಸರಡ್ ಮಾತಿರೆಗಳ ಒಂಜಿ ಪರಿಸರದ ಒಂಜಿ ಮುಟ್ಟದ ಜನ ಮುಟ್ಟದ ಬಂದು ಎಂಕಲ ಅಲ್ಪನೆ ಮಲ್ಪೋಡು ಪನ್ಪಿನ ಒಂಜಿ ಮನಸ್ಸು ಪುಟ್ಟದು ಆರೆಗಲ ಗ್ರಾಹಕರೆಗಲ ಎಡ್ಡೆ ಒಂಜಿ ಸಂಬಂಧ ಸ್ಪರ್ಧಾತ್ಮಕ ದಿನಟ್ ಇನಿ ಜನಕ್ಲೆಗಲ ಅನುಕೂಲ ಆರೆಗಲ ತೊಂದರೆ ಒಂದರ ರೀತಿಡ್ ಮಲ್ಪನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪರು ಪನ್ಪನೊಂಜಿ ಮನದ ಅಭಿಲಾಷೆಡ್ ಅರೆಗ್ ಈ ಊರ್ದ ಸೋಮನಾಥ ದೇವರು ಈ ಊರ್ದ ಪರಿಸರ ದೈವ ಏನಂಚೆ ಮುಡಿಪಿನಾರು ಆಯ್ತೊಟ್ಟಿಗೆ ಗೃಹ ದೈವ ಏನಂಚಿನ ಗಿರಾವು ಬೊಕ್ಕ ಅಂಚನೆ ಮಹಾಗಣಪತಿ ಅರೆಗೆ ಪೂರ್ಣ ಅರೆಗೆ ಅನುಗ್ರಹ ಮಲ್ಪಡು ಅರ್ನ ಊರ್ದ ಅರ್ನ ದೈವ ದೇವರ ನಕ್ಲು ಅರೆಗೆ ಪೂರ್ಣ ಅನುಗ್ರಹ ಮಲ್ಪಡು ಆಯ್ತೊಟ್ಟಿಗೆ ಎಡ್ಡೆ ವ್ಯಕ್ತಿತ್ವ ಇತ್ತಿನಂಚಿನ ಉಮೇಶರ್ ಜನಸ್ನೇಹ ಇನಂಚಿನ ಉಮೇಶರ್ ಇನ್ನು ಈ ಕಾರ್ಯಕ್ರಮದ ಮಧ್ಯಡು ಮೂಜಿ ಜನಕ್ಕೆ ಸನ್ಮಾನ ಮಲ್ದರು ಎಡ್ಡೆ ಮನಸ್ದ ವ್ಯಕ್ತಿನಕ್ಲು ಹೂವೇ ಜಾಗೆಡ್ ಕಾರ್ಯಾರಂಭ ಮಲ್ತಿರ್ದಂಡ ಅವು ಜನಕ್ಲೆಗಳ ಪ್ರಯೋಜನಪ್ಪನು ಅರೆಗ್ಲ ಆಯ್ತ ಪ್ರಾಮಾಣಿಕ ಪ್ರಯತ್ನದ ಫಲ ತಿಕ್ಕೊಂಡು ಅರೆಗ್ ನಮ್ಮ ಮಾತ ಕೂಡ್ದು ಶುಭಾರೈಕೆ ಮಲ್ಪುಗ ಆರ್ನ ಪೂರ ಅರ್ನೊಟ್ಟಿಗೆ ಬೆನ್ಪಿನಕ್ಲೆ ಆರು ಎಡ್ಡೆಡು ಉಪ್ಪಡು ನಮ್ಮ ಮಾತ ಎಡ್ಡೆಪ್ಪನ ಬಯಕ ಪಂಡೊಂದು ಎನ್ನರೆಡ್ಡು ಪಾತ್ರನು ಉಂತವೆ. ಜೈ ಹಿಂದ್. ಉಳ್ಳಾಲ ತಾಲೂಕು ಕುರುನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿದ ಮುಡಿಪುಡು ಎನಿ ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ ಪನ್ಪೊಂಜಿ ಆಫೀಸ್ನ ನಮ್ಮ ಮಿತ್ರ ನಂಚಿತ್ತಿನ ಉಮೇಶ್ ಆರ್ಟ್ಸ್ ಬೇರೆ ಸ್ಟಾರ್ಟ್ ಮಾಡ್ತೀರಿ ಬೇರೆ ನಂಗೆ ಇನಿ ಕೊಡದ ಪರಿಚಯ ಆಯ್ತು ಸಾಧಾರಣ ಒಂಜಿ 10-15 ವರ್ಷದ ಇಂಚಿ ಆರ್ನ ಒಡನಾಟುಡು ಆರ್ನ ಕೆಲಸ ಕಾರ್ಯದ ಬಗ್ಗೆ ಜಿಂಜ ಸಿರಿಣೈ ಯಾಪಂಡ ಒಂಜಿ ಕ್ಲಬ್ದ ಸಮಯಡು ಒಂಜಿ ಕೊರ್ನಂಚಿತ್ತಿನ ಒಂಜಿ ಪ್ರೋಗ್ರಾಮ್ದ ಒಂಜಿ ಹೂವೇ ಒಂಜಿ ಚಾರ್ಟ್ ಆಡು ಒಂಜಿ ಹೂವೇ ಒಂಜಿ ಬ್ಯಾನರ್ ಆಡು ಒಂಜಿ ಫ್ಲೆಕ್ಸ್ ಆಡು ತಕ್ಷಣ ಎಂಕ ವ್ಯವಸ್ಥೆ ಮಂತದ್ದು ಕೊಡ್ತಿನಾರು ಇನ್ನು ಮಿತ್ರ ಅಂಚಿತ್ತಿನ ಉಮೇಶ್ ಆರ್ಟ್ಸ್ ಅಂಚ ಇನಿ ಮುಲ್ಪದೊಂಜಿ ಕಾರ್ಯಕ್ರಮನ ಪುಲ್ಪುಗೆ ಕಾರ್ಯಕ್ರಮ ದಿಯೊಂದಿರು ಬಟ್ ಭಾರಿ ಖುಷಿತ ಒಂಜಿ ಕಾರ್ಯಕ್ರಮ ಪನ್ಪನ ಬಗ್ಗೆ ಯಾನು ಕಡೆ ಓನಾಗ ಇಂಕ ಬೇತೊಂಜಿ ಕಾರ್ಯಕ್ರಮ ಪೋಯಿತ್ತಿನ ಅವರ ಅಪಗ ಬರ್ರೆ ಆಗಿನಲ್ಲ ಈ ಪೂರ್ತಿ ನಾನು ಬರ್ತದೆ ದಯಪಂಡ ಇನ್ನೊಂದು ಆತ್ಮೀಯತೆ ಆತಿತ್ತಿನ ಇರೋದು ಅದನ್ನೊಟ್ಟಿಗೆ ಸಾಧಾರಣ ವರ್ಷದಿಂಚಿ ಎಂಕ್ಲು ಒಂಜಿ ಒಡನಾಟ ಒಂಜಿ ಮೆಗ್ಗಿ ಪಲ ಎಲ್ಲ ಕೈತಿನಾಕಲು ಅಂಚಾದು ಈ ಒಂಜಿ ಕಾರ್ಯಕ್ರಮ ಮಾಡೋದು ಕಡ್ಡಾಯವಾದ ಭಾಗವಹಿಸೋದು ಪಂಜಿ ಹಿಂಗೆ ಇಚ್ಛೆ ಇತ್ತು ಅಂಡ ಉಳ್ಳಾಳದ ಒಂಜಿ ಕಾರ್ಯಕ್ರಮ ಮುಗಿಸ್ತೊಂದು ಇಡೇ ಬತ್ತೆ ದಯಪಂಡ ಇನಿ ಖಾಲಿ ಒಂಜಿ ಆರ್ಟ್ಸ್ದ ಮಾತ ಕಾರ್ಯಕ್ರಮ ಅಂತೊಂದು ಹತ್ತಾರೆ ಆದರೆ ಸಾಮಾಜಿಕ ರಾಜಕೀಯ ಧಾರ್ಮಿಕ ಕಾರ್ಯಕ್ರಮಗಳ ಪಳಗಿನಾರು ಅಂಚನೆ ಕೆಲವೊಂಜಿ ನಾಟಕಗಳನ್ನ ಕೆಲವೊಂಜಿ ಯಕ್ಷಗಾನ ಬಯಲಾಟ ಬಗ್ಗೆ ಎಲ್ಲ ಯಾನ ವಿಷಯನ ತಿಳಿಯುಣ್ಣೆ ಎಡ್ಡೆ ಒಂಜಿ ಖಳನಾಯಕರಾದ್ಲ ಒಂಜಿ ಜನಕ್ಲಿಗೆ ಒಂಜಿ ಖುಷಿ ಕೊರ್ಪುನ ಜೊತೆ ಒಂಜಿ ಕಾರ್ಯಕ್ರಮ ಪಳಗಿದ್ದು ಯಶಸ್ವಿಯಾಗಿ ಒಂಜಿ ಪ್ರಯೋಗನ ಮಾತ್ರ ಮಂತ್ನಾರು ಅಂಚ ಈ ಅಮಿಷನ ಇವತ್ತು ಇಂಥ ದಿನೋಟು ಈ ಮಲ್ತಿನ ಅಂಚಿತ ಈ ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ದ ಒಂದು ಕಾರ್ಯಕ್ರಮ ಇಂಕ ಭಾಗವಹಿಸುವ ಅವಕಾಶ ತಿಕ್ಕಿನದು ನಾನು ಕೃತಜ್ಞತೆಯನ್ನು ಸಲ್ಲಿಸ ಒಂದು ಅಂಚಿನ ಈ ಖುಷಿತ ಈ ಕಾರ್ಯಕ್ರಮವನ್ನು ಇನ್ನು ಯಾರು ಮುಲ್ಪ ಮಲ್ತಿ ಇಂಚನ ಈ ಒಂದು ಮುಡಿಪುದ ಜನರಿಗೆ ಮಾತ್ರ ತಂದೆ ನಮ್ಮ ಈ ಉಳ್ಳಾಲ ಆಸುಪಾಸದ ಮಾತಾ ಅಂಗನವಾಡಿದ ವಾರ್ಡು ಶಾಲೆದ ವಾರ್ಡು ಅಥವಾ ಪಂಚಾಯತ್ಲೇದ ವಾರ್ಡು ಇನ್ನಿತರ ಸಂಘ ಸಂಸ್ಥೆದ ಕಾರ್ಯಕ್ರಮಗಳ ಯಶಸ್ವಾದ ಮನಪೇರ ಬೇರೆ ಸಪೋರ್ಟು ತಿಂಜ ಮಟ್ಟದ ತಿಕ್ಕಡು ಇದಕ್ಕೆ ಉರಿಲ ಸಪೋರ್ಟು ಕೊರಪನಕ್ಲಾಡು ಸಪೋರ್ಟ್ ತೊನ್ನಕ್ಲಾಡು ಎಡ್ಡೆ ರೀತಿಯ ಬತ್ತೊಂದು ಈ ಒಂದು ಕಾರ್ಯಕ್ರಮ ನಡಪರಾಗಿ ಆರ್ನ ಸ್ಫೂರ್ತಿ ಆರ್ನ ತಾಳ್ಮೆ ಆರ್ನ ಸಹನೆ ಆರ್ನ ಒಂಜಿ ಜನಕಲ್ನ ಕೊರ್ಪಂಚ ಸ್ಫೂರ್ತಿ ಅವು ನಿಜವಾದ ಮೆಚ್ಚುಗೆ ಕೊರ್ನಂಚಿತನ ಅಂಚ ಹೆಚ್ಚೆಚ್ಚಿನ ಜನಕಲ್ನ ಒಂಜಿ ಸಾಧನೆಗೆ ಬೇರೆ ಮಂತ್ರ ಸಾಧನೆಗೆ ಮೆಚ್ಚುಗೆ ತಿಕ್ಕಾಡು ಈ ಒಂಜಿ ಗ್ರಾಮಡು ಎಡ್ಡೆ ಒಂಜಿ ಪಲಗದು ಬೇರೆ ಒಂಜಿ ಎಡ್ಡೆ ಒಂಜಿ ಗ್ರಾಮದ ಆದರ್ಶ ವ್ಯಕ್ತಿಯಾದ ಮುಂದುವರಿಯಡೆ ಪಂಡ ಆಸೆ ಶುಭಾರೈಕೆನ ಕೊರೊಂದು ಇನ್ನು ಕಾರ್ಯಕ್ರಮ ಇರ್ತದೆ. ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್
ನಮ್ಮೆಲ್ಲರ ಆತ್ಮೀಯ ಮಿತ್ರರಾಗಿರುವಂಥ ಉಮೇಶ್ ಕೆ ಬೋಲೂರು ಮತ್ತು ಅವರ ಕುಟುಂಬಸ್ಥರು ಗುರು ಹಿರಿಯರ ದೇವರ ಆಶೀರ್ವಾದದಲ್ಲಿ ಸ್ಮಾರ್ಟ್ ಡಿಸೈನ್ ಡಿಜಿಟಲ್ ಪ್ರಿಂಟ್ ಎಂಬ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಿರುವುದು ಅತ್ಯಂತ ಸಂತೋಷ. ನನಗೆ ವಿಶ್ವಾಸ ಇದೆ, ಸುರೇಶ್ ಕೆ ಬೋಲೂರು ಈಗಾಗಲೇ ಅತ್ಯಂತ ಪ್ರಾಮಾಣಿಕತೆಯಿಂದ ಅತ್ಯಂತ ಪ್ರೀತಿಯಿಂದ ತನ್ನ ಇದ್ದಂಥ ವ್ಯವಹಾರ ನಡೆಸಿ ಸರ್ವರ ಪ್ರೀತಿಗೆ ಪಾತ್ರರಾಗಿ ಎಲ್ಲರ ಬೆಂಬಲ ಪಡೆದುಕೊಂಡು ಇವತ್ತು ದೊಡ್ಡ ಮಟ್ಟದ ಡಿಜಿಟಲ್ ಪ್ರಿಂಟನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಬರುವಂತಹ ಗ್ರಾಹಕರಿಗೆ ಅಚ್ಚುಮೆಚ್ಚಿನ ಸೇವೆಯನ್ನು ನೀಡುವ ಮೂಲಕ ಸರ್ವರು ಕೂಡ ಅತ್ಯಂತ ಸಂತೋಷ ಪಡುವ ರೀತಿಯಲ್ಲಿ ಅವರು ಶ್ರಮವಹಿಸಿಕೊಂಡು ಈ ಡಿಜಿಟಲ್ ಪ್ರಿಂಟಿನ ಕೆಲಸ ಮಾಡಿ ಎಲ್ಲರೂ ಕೂಡ ಮೆಚ್ಚುವಂಥ ಒಂದು ಕೇಂದ್ರವಾಗಿ ಪರಿವರ್ತನೆ ಮಾಡುತ್ತಾರೆಂಬ ವಿಶ್ವಾಸ ನನಗೆ ಇದ್ದುಕೊಂಡು ಉಮೇಶ್ ಕೆ ಬೋಲೂರು ಮತ್ತು ಕುಟುಂಬಸ್ಥರನ್ನು ಇಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳನ್ನು ಎಲ್ಲರ ಪರವಾದ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಅತ್ಯಂತ ಯಶಸ್ವಿಯಾಗಲಿ. ಯಾವ ರೀತಿ ಒಂದು ಸಣ್ಣ ಒಂದು ಉದ್ಯಮದಿಂದ ಒಂದು ಹಂತಕ್ಕೆ ದೊಡ್ಡ ಮಟ್ಟ ಉದ್ಯಮಕ್ಕೆ ಪ್ರಾರಂಭ ಮಾಡಿದ್ದಾರೆ, ದೇವರವರಿಗೆ ವಿಶೇಷ ಶಕ್ತಿ ಕೊಟ್ಟು ಇನ್ನಷ್ಟು ದೊಡ್ಡವಾದ ವ್ಯಾಪಾರ ಪ್ರಾರಂಭ ಆಗಲಿ, ಎಲ್ಲರಿಗೂ ಕೂಡ ಮಾದರಿಯಾಗುವಂಥ ಒಂದು ವ್ಯಕ್ತಿತ್ವ ರೂಪಿಸಿಕೊಳ್ಳಿ ಅಂತ ಹೇಳಿ ಉಮೇಶ್ ಕೆ ಬೋಲೂರು ಮತ್ತು ಕುಟುಂಬಸ್ಥರಿಗೆ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿ ಈ ಒಂದು ದೇವರ ಹೆಸರನ್ನ ಇದನ್ನು ಉದ್ಘಾಟಿಸ್ತೇನೆ. ನಮಸ್ಕಾರ.